ಪ್ರಸೇನ ಎಂಬುದಾಗಿ ವನಪಾಲಕ್ಕೆ ಬಂದಂತ ಕಷ್ಟವನ್ನು ದೂರ ಮಾಡುವ ಉದ್ದೇಶದಿಂದ ನಾನೇ ಮೃಗಬೇಟೆಗೆ ಹೊರಟು ನಿಂತವನಿದ್ದೇನೆ. ಅಷ್ಟೇ ಮಾತ್ರವಲ್ಲ, ಮೃಗಬೇಟೆ ಆಡುವಂತ ಸಂದರ್ಭದಲ್ಲಿ ಹಸಿವೆ ಬಾಯಾರಿಕೆ ನಿವಾರಣೆಗೆ ಬೇಕಾಗಿ ಸಮಂತಕ ಮನೆಗೆ ನನ್ನ ಕೈಗೆ ಒಪ್ಪಿಸಿದವರಿದ್ದಾರೆ. ವನಪಾಲಕರನ್ನು ಕೂಡಿಕೊಂಡು ಆದಷ್ಟು ಬೇಗ ಬೇಟೆಗೆ
ಎಬ್ಬಿಸಿದವನಿದ್ದೇನೆ. ಎಬ್ಬಿಸಿದವ ಸಾಮಾನ್ಯನಲ್ಲ, ಈ ನಾಡಿನ ಯುವರಾಜ ಪ್ರಸೇನನಂದರೆ ನಾನು. ಬೇಟೆಯನ್ನಾಡಿ ಸಿಕ್ಕ ಪುಟ್ಟ ಪ್ರಾಣಿಗಳನ್ನು ಕೊಲ್ಲುತ್ತಾನೆ. ತಾನು ತಾನಾಗಿ ಮೇಯ್ತಾ ಇದ್ದಲ್ಲ. ಏನು ಒಂದೋ ನಿನಗೆ ದಾರಿ ತಪ್ಪಿದೆ. ಯಾರಿಗೆ? ಈ ದಾರಿಯನ್ನು ಬಿಟ್ಟು ಮತ್ತೊಂದು ದಾರಿಯಲ್ಲಿ ಹೋದ್ರೆ ನಿನ್ನ ಪ್ರಾಣ ಉಳಿದಿತ್ತು. ಇಲ್ಲದಿದ್ದರೆ ಕೊಂದೆ. ತಿಳಿಸದಿದ್ದರೆ ನಾನು ಪ್ರಸೇನನಲ್ಲ, ಕೊಂದೆನು ಜಾಲ. ನಿನಗೆ ಗೊತ್ತಿಲ್ಲ, ವನ್ಯ ಮೃಗಗಳೆಲ್ಲ ನನಗೆ ಎಟರಿ ಎಲ್ಲ ಜಾಗ ಖಾಲಿ ಮಾಡಿದೆ. ಹೌದೌದು ನೋಡಿ, ಅಲ್ಲಲ್ಲಿ ಪ್ರಾಣಿಗಳುಂಟ, ಎಲ್ಲ ಗುಹೆ ಸೇರಿದೆ, ಅವರವರ ಮನೆ ಸೇರಿದ್ದಾರೆ. ಯಾಕೆ? ಸಿಂಹರಾಜ ಬರುವಾಗ ಯಾರೊಬ್ಬರು ಉಳಿಯಬಾರದು. ನೀನೇನು ಗಣವ, ನನಗೆ ಲೆಕ್ಕವೇ ಅಲ್ಲ. ನಿನ್ನನ್ನು ತಿನ್ನ ಮಗ ನೋಡು ನೋಡು ಬಾ.
ನನ್ನ ಊರಿಗೆ ನೀನು ಬರಬೇಡ, ನನ್ನ ವಿಷಯ ನಿನಗೆ ಬೇಡ ಅಂತ. ಓಯ್ ನನ್ನ ಮಾತು ಇವನಿಗೆ ಪಥ್ಯವಾಗಲಿಲ್ಲ. ಇವಂದೇ ದೊಡ್ಡದಾಯ್ತಲ್ಲ. ಅಬ್ಬಾ, ನನ್ನ ಕೈಯಿಂದ ಪೆಟ್ಟದಿಂದ ಸತ್ತು ಬಿದ್ದಿದ್ದಾನೆ. ಓಯ್ ಕತ್ತಲಾಯ್ತಲ್ಲ, ಕತ್ತಲಾದ್ರೂ ಕೂಡ ದಟ್ಟವಾಗಿ ಮರ ಬೆಳೆದಿರುತ್ತದೆ. ಬೆಳೆದಿಂತ ಮರದ ಎಡೆಯಲ್ಲಿ ಒಂದು ಕಿರಣ. ಇದೆಲ್ಲ ಕಿರಣ ಯಾವ ಕಡೆಯಿಂದ? ಒಮ್ಮೆ ನೋಡ್ತೇನೆ. ಇವನ ಕೈಯಲ್ಲಿ ಏನೋ ಒಂದು ವಸ್ತು ಇದೆ. ಅದನ್ನು ತೆಗೆದು ನನ್ನ ಬಾಯಲ್ಲಿಟ್ಟು ಗುಹೆಯನ್ನು ಸೇರ್ತೇನೆ. रघुनाथाय नाथाय सीताय पदहे राम राम श्रीराम जय राम जय जय राಮ ಅಯೋಧ್ಯ ರಾಮ ರಕ್ಷಿಸು ತಂದ ರಕ್ಷಿಸು. ಒಂದು ಕಾಲದಲ್ಲಿ ಸೃಷ್ಟಿಕರ್ತನಾದಂತ ಬ್ರಹ್ಮ ಆತನ ಆಕಳಿಕೆಯಿಂದ ಹುಟ್ಟಿಕೊಂಡವನೇ ನಾನಂತೆ. ಅಂಬಿಕೆ ಮತ್ತು ಪರಶುವನಿಗೆ ಮದುವೆಯಾಗುವಂತ ಸಂದರ್ಭ 19 ವರ್ಷ ಪ್ರಾಯದವನಾದ ಆ ಜಾಂಬವನೇ ನಾನಾಗಿದ್ದೇನೆ. ಹುಟ್ಟಿ ಸಮಯ ಅದೆಷ್ಟೋ ಕಳೆದು ಹೋಯಿತು. ಆದ್ರೆ ಏನು ಮಾಡೋಣ, ಅಂದಿನಿಂದ ಇಂದಿನ ತನಕ ದೇವರ ಸೇವೆಯನ್ನೇ ಮಾಡುತ್ತಾ ಈ ಶರೀರವನ್ನು ಅವರ ಸೇವೆಗೆ ಬೇಕಾಗಿ ಉಡಿಪಾಗಿಟ್ಟು ಜೀವನವನ್ನು ಸಾಗಿಸ್ತಾ ಬಂದವನು ನಾನು. ಆದರೆ ಇಂದು ಯಾಕೆ ಹೀಗಾಯಿತು?
ಮಾಡುತ್ತಾ ಕಾಲವನ್ನು ಕಳೆಯುತ್ತಾ ಬಂದವರು ನಾವುಗಳು. ಆತನ ಸೇವೆಯನ್ನು ಮಾಡ್ತಿರುವಂತಹ ಸಮಯದಲ್ಲಿ ಒಂದು ಕಾಲದಲ್ಲಿ ಸರಿಯೂ ನದಿಗೆ ಇಳಿದು ನಿರ್ಯಾಣ ಹಂತದಲ್ಲಿರುವಂತಹ ಸಮಯ ನಾನು ಹನುಮಂತ ಬೈಂದದೇವಿದ ವಿಭೀಷಣ ಇವರು ಎಲ್ಲವರು ಒಂದಾಗಿ ಆತನ ಪಾದಕ್ಕೆ ಅಡ್ಡ ಬಿದ್ದು ದೇವ ನಮ್ಮನ್ನೆಲ್ಲವರನ್ನು ಕೂಡ ಬಿಟ್ಟು ನೀನು ಹೋಗುತ್ತಾ ಇದೆಯಲ್ಲ ತಂದೆ, ಇನ್ನು ಮುಂದಕ್ಕೆ ನಿನ್ನನ್ನು ಕಾಡಬೇಕು ಅಂತಾದರೆ ನಿನ್ನ ದರ್ಶನ ಭಾಗ್ಯ ಯಾವಾಗ ಅಂತ ಕೇಳಿಕೊಂಡಾಗ ದೇವರಾಡಿದ ಮಾತು ಒಂದಲ್ಲ ಒಂದು ದಿವಸ ಅಂದರೆ ಯುಗ ಯುಗದಲ್ಲಿ ಹುಟ್ಟಿ ನಿಮಗೆ ದರ್ಶನ ಭಾಗ್ಯವನ್ನು ಇತ್ತೇನೆ ಅನ್ನುತ್ತೆ ಧೈರ್ಯದ ಮಾತನ್ನು ಹೊರದು ಒಂದೊಮ್ಮೆಗೆ ನಿರ್ಯಾಣ ಹೊಂದಿದವನು ನಮ್ಮ ದೇವ. ಕಾಲನೆಷ್ಟೋ ಕಳೆದು ಹೋಯಿತು, ಇನ್ನಲ್ಲದಿದ್ದರೆ ನಾಳೆ ನಮ್ಮ ದೇವರ ದರ್ಶನವನ್ನು ನಾನು ಪಡೆಯಬೇಕು ಅಂತ ಅದೆಷ್ಟೋ ಸಮಯದಿಂದ ಆತನೇ ಧ್ಯಾನವನ್ನು ಮಾಡುತ್ತಾ ಕಾಲವನ್ನು ಕಳೆಯುತ್ತಾ ಇರುವವನು ನಾನು. ಆದರೆ ಒಂದು ಮಾತು ಸತ್ಯ, ಆಡಿದ ಮಾತಿಗೆ ಯಾವತ್ತು ನಮ್ಮ ದೇವ ತಪ್ಪುವನೇ ಅಲ್ಲ ಅನ್ನುವಂಥ ವಿಶ್ವಾಸ ನನಗುಂಟು. ನಾವು ಕಾಲವನ್ನು ಕಾಯಬೇಕು ವಿನಃ ನಾವೆನ್ನಂತೆ ಕಾಲ ಇದೆ, ಇನ್ನಲ್ಲ ನಾಳೆ ದೇವರ ಪ್ರತ್ಯಕ್ಷರಾಗುತ್ತಾನೆ ಅನ್ನುವಂತೆ ಕಾಲವನ್ನು ಕಾಯ್ತಾ ಇದ್ದೇನೆ. ಇಷ್ಟು ಸಾಕಾಗುವುದಿಲ್ಲ, ಇದ್ದಾಳಲ್ಲ ನನ್ನ ಮಗಳು ಸ್ವಾಮಿ, ನಾನು ಒಬ್ಬನೇ ಇರುವುದಲ್ಲ ಗುಹೆಯೊಳಗೆ, ನನಗೂ ನಮ್ಮವರೇ ಆದಂಥ ಸಂಸಾರ ಉಂಟು. ನಿಮಗೆ ಆಶ್ಚರ್ಯ ಆಗಬಹುದು, ಬ್ರಹ್ಮಚಾರಿ ಆದಂಥ ಜಾಂಬವನಿಗೆ ಮಕ್ಕಳೆಲ್ಲಿಲ್ಲ ಅಂತ ಮದುವೆ ಆಗಲಿಲ್ಲ, ಹೆಂಡತಿಯಲ್ಲಿ ಮಕ್ಕಳು ಹುಟ್ಟಿದ್ದಿಲ್ಲ. ಅದಕ್ಕೆ ಬಲವಾದಂಥ ಕಾರಣ ಇದೆ ಸ್ವಾಮಿ. ಆಹಾರವನ್ನು ಹುಡುಕುತ್ತಾ ಕಾಡಿಗೆ ಹೋದಂಥ ಸಮಯ ಮರದ ಬುಡದಲ್ಲಿ ಹೆಣ್ಣು ಮಗು ಒಂದು ಕೂಗುವುದನ್ನು ಕೇಳಿಸಿದೆ. ನೇರವಾಗಿ ಹೋಗಿ ನೋಡಿದಾಗ ಚಿಕ್ಕ ಮಗು ನೋಡಿ ಸಹಿಸಿಕೊಳ್ಳುವುದಕ್ಕಾಗಲಿಲ್ಲ. ನನಗೂ ಕೂಡ ಒತ್ತಿನಲ್ಲಿ ಯಾರು ಇಲ್ಲ ನೋಡಿ, ಅದಕ್ಕೆ ಬೇಕಾಗಿ ನನ್ನ ಗುಹೆಯೊಳಗೆ ತಂದು ಮಗಳಂತೆ ಸಾಕಿ ಜಾಂಬವತಿ ಅನ್ನುವಂಥ ಸರಣಿರಿಸಿದ್ದೇನೆ. ಕೆಲವು ಸಮಯ ಕಳೆದ ನಂತರ ಮತ್ತೊಮ್ಮೆ ನಾನು ಹೋದಾಗ ಮತ್ತೊಂದು ಮರದ ಬುಡದಲ್ಲಿ ಗಂಡು ಮಗೊಂದು ಅಳುತ್ತಾ ಇತ್ತು. ಆತನನ್ನು ಕೂಡ ನನ್ನ ಮಗಳಿಗೆ ಬೇಸರ ಆಗಬಾರ್ದು, ಹೊತ್ತಿನಲ್ಲಿ ಗಣ್ಣುವಾಗಿ ಇರಲಿ ಅನ್ನುವಂತೆ ಅವನಿಗೂ ಕೂಡ ಪ್ರವೀರ ಅನ್ನುವಂತೆ ಸಣ್ಣಿರಿಸಿ ಅವರ ಬಾಲ ಲೀಲೆಯನ್ನು ಕಂಡು ದಿವಸಗಳು ಸಂತೋಷದಲ್ಲಿ ಜೀವನವನ್ನು ಸಾಗಿಸ್ತಾ ಇರುವವನು ನಾನು. ಇವತ್ತು ನಾನು ಯಾವತ್ತಿದ್ರೂ ಕೂಡ ಬರುವಂಥ ಸಮಯದಲ್ಲಿ ಅಪ್ಪ ಅಪ್ಪ ಅನ್ನುವಂತೆ ನನ್ನ ಜಗ್ಗೆಯನ್ನು ಏರಿ ಬೇಕಾದದ್ದು ಸರೋಬಾರಿಯನ್ನು ಮಾತಾಡ್ತಾ ಇರುವಂಥ ನನ್ನ ಮಗಳು ಮಾತ್ರ ಕಾಣಿಸುವುದಿಲ್ಲ. ಎಲ್ಲಿದ್ದಾಳೆ ಜಾಂಬವತಿ? ಮಗಳೇ ಶ್ರೀರವತಿ ಅಗಣಿತ ಅಗಲನ್ನು ಏನಿಗೆ ಬೇಕಾದನು ಕೇಳು ಮಗಳೇ ನಕ್ಷತ್ರಗಳ ಮಧ್ಯದಲ್ಲಿ ಶೋಭಿಪ ಚಂದ್ರವನಂತೆ ಒಂದೊಮ್ಮೆಗೆ ಚಂದ್ರನ ಕಾಂತಿಯಿಂದ ಬೆರೀತಾ ಇದ್ದವಳು ನೀನು. ಆದ್ರೆ ಇಂದು ಮಾತ್ರ ಯಾಕೆ ಏನು ಅಂತ ಗೊತ್ತಿಲ್ಲ, ರಾಹು ಸೋಕಿದ ಚಂದ್ರವನಂತೆ ಕಳಹೀನತೆ ನಿನ್ನ ಮುಖದಲ್ಲಿ ಎದ್ದು ಕಾಣಿಸ್ತಾ ಇದೆ. ಯಾವಾಗಲೂ ಅಪ್ಪ 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 ಅನ್ನುವಂತೆ ನನ್ನ ಸುತ್ತವೇ ತಿರುಗಾಡ್ತಾ ಇದ್ದಂತ ನೀನು ಇನ್ನು ಯಾಕೆ ಹೀಗಿದ್ಯಾ? ಏನಾಯ್ತು ನಿನಗೆ? ಏನಾಗಬೇಕು ಅಂತ ನಿನ್ನ ಅಪ್ಪ ಇದ್ದಾನಲ್ಲ ಜೀವಂತವಾಗಿ, ಹೇಳ ಮಗಳೇ.
ತಮ್ಮ ಪವಿತ್ರ ಪಾದಕ್ಕೆ ವಂದಿಸುತ್ತಾ ಹೇಳು ಇದ್ದೇನೆ. ಮಗ. ನಿಮ್ಮ ಪ್ರೀತಿಯ ಮಗಳು ನಾನು ಆ, ಸಂತೋಷದಿಂದ ಒಳ್ಳೆಯ ರೀತಿಯಲ್ಲಿ ಬೆಳೆಸಿದವರು ಇದ್ದೀರಿ. ಹೌದು. ಈ ಸಮಯದಲ್ಲಿ ನಿಮ್ಮಲ್ಲಿ ಒಂದು ಮಾತನ್ನು ಕೇಳುತ್ತೇನೆ, ಆ. ಆದರೆ ಕೋಪಿಸಿಕೊಳ್ಳಬಾರದು. ಏನು ಮಗ ಏನೆಂದರೆ ಹೇಳು. ಅಪ್ಪಯ್ಯ ಗುಹೆ ಒಳಗಿದ್ದುಕೊಂಡು ಯಾಕೋ ಮನಸ್ಸಿಗೆ ಬೇಸರ, ಹೌದು. ನೋಡಿದ್ದನ್ನೇ ನೋಡುವುದು, ಆಟ ಆಡಿದ್ದನ್ನೇ ಆಡುವುದು, ಹೊಸತನ ಎಂಬುದು ಇಲ್ಲ. ನನಗೂ ಮಾತ್ರವಲ್ಲದೆ ನನ್ನ ತಮ್ಮನಂತಹ ಪ್ರವೀರ, ಆತನಿಗೆ ಕೂಡ ಅದೇ ಚಿಂತೆ ಅಪ್ಪಯ್ಯ. ತುಂಟಾವ. ಹೌದು. ಅದಕ್ಕೆ ಈ ಸಮಯದಲ್ಲಿ ನಿಮ್ಮಲ್ಲಿ ಒಂದು ಮಾತನ್ನು ಕೇಳುತ್ತೇನೆ. ಏನು ಮಗಳೇ? ನನಗೆ ಹೊಸದ ಅಂತಹ ಆಟಿಕೆಯನ್ನು ತಂದು ಕೊಡುವಿರಾ? ಆಟಿಗೆ ಬೇಕು, ತಿನ್ನುವುದಕ್ಕೆ ಬೇಕು, ಅಷ್ಟೇ ತಾನೇ. ಮುಂದಕ್ಕೆ ಸಾಗುತ್ತಿರುವಂತಹ ಸಮಯದಲ್ಲಿ ಒಂದೊಮ್ಮೆಗೆ ದಾರಿಗೆ ಅಡ್ಡವಾಗಿ ಬೋರನೆ ಮಲಗಿರುವೆ. ಒಳ್ಳೆ ಮಾತಿನಿಂದ ಹೇಳ್ತಾ ಇದ್ದೇನೆ, ದಾರಿಯನ್ನು ಬಿಡ್ತೀಯ? ನಿನಗೆ ಹೇಳೋದಕ್ಕೆ ಇನ್ನೇನಿಲ್ವಾ? ಊರಿಗೊಂದು ಆಧಾರ ಬೇಕು. ಇನ್ನ ಚರ್ಮ ಎಲ್ಲ ಜೋತಾಡ್ತದೆ. ನನ್ನಲ್ಲಿ ಮಾತಾಡ್ತಿದ್ದಾರ, ಮುಚ್ಚವಾಗಿರ್ತವನೆ. ಎಲ್ಲ ಗಾಡಿಗೆ ರಾಜ ಸಿಂಹ ಅನ್ವತ್ತ ಅಹಂಕಾರದಿಂದ ತಲೆಗಾಡರಿ ಹೋಗಿದೆ. ಎಲ್ಲ ಸಿಂಹವೇ, ಈ ಬಲ್ಲೂಕದ ಶಕ್ತಿ ಪರಾಕ್ರಮ ಏನು ಅನ್ನುವಂಥದ್ದು ಈ ಕ್ಷಣದಲ್ಲಿ
ನಿನಗೆ ಹಸಿವಾಗುವಾಗ ಮನವನ್ನೇರಿ ಜೇನನ್ನು ತಿಂದು ಕೆಳಗೆ ಇರುವಾಗ ಕೈ ಜಾರ್ತದೆ, ದಪ್ಪನ ಬೀಳ್ತಿ, ಮತ್ತೆ ಹೇಳಲಿಕ್ಕೆ ನಿಂದ ಆಗುದಿಲ್ಲ. ಆದ್ರೆ ಸರಿ ಇದ್ದೇನೆ. ನನ್ನಲ್ಲಿ ಯುದ್ಧ ಮಾಡ್ತೀಯ, ನಿನ್ನಿಗೆ ಆಗುದಿಲ್ಲ. ಹೋಯ್ತು ನನ್ನ ಮೂರು ಮುಷ್ಟಿಯಾಗಾತ ಜಾಗ ಸತ್ತು ಹೋಯ್ತಲ್ಲ. ಹೋಯ್ತು ಇದಂತ ಎಂತದಯ್ಯ, ಕೋಟಿ ಸೂರ್ಯರು ದರೆಗೆಳೆದು ಬಂದರು ಅಲ್ವಂತ. ಇದರ ಬಾಯ ಹೆಡೆಯಿಂದ ಯಾವುದೋ ಒಂದು ಮಣಿ ಎದ್ದು ಕಾಣಿಸ್ತಾ ಇದೆ ಅಲ್ಲ. ನಾನು ಆಲೋಚನೆ ಮಾಡುವುದು ಅದನ್ನಲ್ಲ, ಈ ಕಾಡಿನಲ್ಲಿರುವ ಬಾಯಿ ಬಾರದತ್ತ ಸಿಂಹಕ್ಕೆ ಈ ಮಣಿಯ ಉಪಯೋಗ ಯಾಕೆ? ಅಗತ್ಯವೇ ಅಲ್ಲ. ಅದಕ್ಕಂತಲ್ಲ ಮತ್ತೆ ನನಗೆ ಅಗತ್ಯ ಉಂಟಾ? ನನಗೂ ಓಯ್ ಈಗ ನೆನಪಾಯ್ತು. ಮಗಳು ಹೇಳಿದ್ದಾಳೆ ಆಡುವುದಕ್ಕೆ ಆಟಿಕೆಯನ್ನು ತರಬೇಕು ಅಪ್ಪ ಅಂತ. ನನ್ನ ಮಗ ಅಪ್ಪ ಪ್ರವೀರ ಇದ್ದಾರಲ್ಲ, ಯಾವಾಗ ನೋಡಿದ್ರು ಕೂಡ ಹೋಗುತ್ತಾ ಇರುವುದು ದೊಡ್ಡ ಅವನನ್ನು ಇಷ್ಟೇ ಸಮಾಧಾನ ಪಡಿಸಿದ್ರು ಕೂಡ ನಮ್ಗೆ ಸಾಕಾಗಿ ಹೋಗುತ್ತದೆ. ಈಗ ಈ ಮಡಿಯನ್ನು ನಾನು ಕೊಂಡು ಹೋಗಿ ಅವ ಮಲಗುವಂತ ತೊಟ್ಟಿಲಿಗೆ ಕಟ್ಟಿದ್ರೆ ಆ ಪ್ರಕಾಶವನ್ನು ನೋಡಿ ಆದ್ರೂ ಕೂಡ ಅಳು ಸ್ವಲ್ಪ ನಿಲ್ಲಿಸಬಹುದು. ಯಾಕೆ ತಡ, ನನ್ನ ಕಿಸ್ಕೊಂಡು ಹೋಗ್ತಾರೆ. ಶಮಂತಕ ರಕ್ತದ ಪ್ರಕರಣ. ಸತ್ರಾಜಿತರ ತಮ್ಮ ಬೇಟೆಗೆಂಬುದಾಗಿ ಹೋಗುವಾಗ ಶಮಂತಕ ರಕ್ತವನ್ನು ಧರಿಸಿಕೊಂಡು ಹೋದಂತೆ ಕಾಡಲ್ಲಿ ಸತ್ತು ಹೋದ ಹಾಗಂತ ಪ್ರಚಾರ ಎಲ್ಲಾಯಿತು. ಅದು ಹರಿಕೊಂದ ಎಂಬುದಾಗಿ ಇದನ್ನು ಕೇಳಿ ಅಣ್ಣನಿಗೆ ಸಿಟ್ಟು ಬಂದು ಹೋಯಿತು. ಎಷ್ಟು ಹೇಳಿದ್ರೂ ಒಪ್ಪಿಕೊಳ್ಳಿಲ್ಲ. ಆ ಬಳಿಕ ತಂದೆ ತಾಯಿಯ ಆಣೆಯನ್ನಿಟ್ಟು ಹೇಳಿದೆ. ಅಲ್ಲಿಗೆ ಸಮಾಧಾನವಾಯಿತು. ಹಾಗಂತ ನಮಗೆ ಅಪವಾದ ಬಂದಿದೆ ತಮ್ಮ, ಅದನ್ನು ನೀನೇ ನಿವಾರಣೆ ಮಾಡಬೇಕೆಂಬುದಾಗಿ ಹೇಳಿದ್ದಾನೆ. ಹಾಗಾಗಿ ಪ್ರೀತಿಯಿಂದ ಅಣ್ಣನಿಗೆ ವಂದಿಸಿದ್ದೇನೆ. ಮಾತ್ರವಲ್ಲ, ಕೃತವರ್ಮ, ಸಾತ್ಯಕಿ ಇರುವರನ್ನು ಜೊತೆ ಸೇರಿಸಿ
ಆಧರಿಸಿಕೊಂಡಿದ್ದೇನೆ. ಇನ್ನು ಪ್ರಸೇನೆಯಲ್ಲಿ ಹೋಗಿದ್ದಾನೆ, ಏನು ಮಾಡಿದ್ದಾನೆ ನಮಗೆ ಮೊದಲಾಗಿ ಆಧಾರ ಬೇಕು. ಅದಕ್ಕಾಗಿ ವಿಂಧ್ಯಾದಿ ಕಡೆಗೆ ಬಂದಿದ್ದೇನೆ. ಮಾತ್ರವಲ್ಲ, ಅವ ಏರಿದಂತಹ ತುರಗ ಉಂಟಲ್ಲ, ಅರೆ ಏನು ಆಶ್ಚರ್ಯ! ತುರಗ ಬಂದು ವಿಚಿತ್ರವಾಗಿ ಸತ್ತು ಹೋಗಿದೆ. ತನ್ನ ನಖದ ಮೂಲಕವಾಗಿ ಕುದುರೆಯ ಹೊಟ್ಟೆಯನ್ನು ಬಗೆದು ಕರುಳನ್ನು ಸೆಳೆದ ಹಾಗೆ ಇದೆ. ಕುದುರೆ ಪ್ರಸೇನ ಏರಿ ಬಂದದ್ದು ಎಂಬುದಾಗಿ ಅರ್ಥವಾಯಿತು. ಹಾಗಾದ್ರೆ ಪ್ರಸೇನೆಯಲ್ಲಿ ಏನು ಆಶ್ಚರ್ಯವಿದೆ! ಪ್ರಸೇನದ ಕಳೆವರ ಕಾಣ್ತಾ ಉಂಟು. ಮುಖದ ಪರಿಚಯ ಸಿಗುವುದಿಲ್ಲ. ಯಾಕೆ? ನಖದಿಂದ ಪರಚಿದ ಹಾಗೆ ಇದೆ. ಹಾಗಾದ್ರೆ ಇವನ ಉಡುಗೆಯಿಂದ ಯುವರಾಜ ಎಂಬುದಾಗಿ ಅರ್ಥವಿಸಿಕೊಳ್ಳುವುದಕ್ಕೆ ಸಾಧ್ಯ ಉಂಟು. ಹಾಗಾದ್ರೆ ಆ ಕೊಂದಂತಹ ಪ್ರಸೇನನನ್ನು ಕೊಂದಂತಹ ಪ್ರಾಣಿ ಯಾವುದು ಎಂಬುದಾಗಿ ನೋಡುವಾಗ ಆ ಪ್ರಾಣಿಯ ಹೆಜ್ಜೆ ಇವನ ಎದೆಯ ಮೇಲೆ ಇದೆ. ಆ ಗುರುತನ್ನು ನೋಡುವಾಗ ಸಿಂಹ, ಈಗ ಅರ್ಥವಾಯಿತು. ಸಿಂಹ ಮತ್ತು ಪ್ರಸೇನನಿಗೂ ಘನಘೋರವಾದಂತಹ ಯುದ್ಧ ನಡೆಯಿತು. ಯುದ್ಧದಲ್ಲಿ ಪ್ರಸೇನ ಸತ್ತು ಹೋದ. ಅದಲ್ಲ ನಾನು ಭಾವಿಸಿದ್ದು. ಈ ಶಮಂತಕರತ್ನ ಕಾಣುವುದಿಲ್ವಲ್ಲ, ಇದೇನು ಆಶ್ಚರ್ಯ! ಇನ್ನೊಂದು ಕಡೆಯಲ್ಲಿ ನೋಡುವಾಗ ಕೇಸರಿಯು ಸತ್ತು ಬಿದ್ದಿದೆ ಅಲ್ವಾ? ಹಾಗಾದ್ರೆ ಕೇಸರಿಯನ್ನು ಕೊಂದದ್ದು ಯಾರು? ಮೃಗರಾಜ ಎಂಬುದಾಗಿ ನೆಗಲ್ತೆಯನ್ನು ಪಡೆದಂತಹ ಕೇಸರಿಯೊಡನೆ ಮತ್ತೊಂದು ಯಾವುದೋ ಮೃಗವು ಯುದ್ಧವನ್ನು ಮಾಡಿ ಕೇಸರಿಯನ್ನು ಕೊಂದಿದೆ. ಹಾಗಾದ್ರೆ ಪ್ರಸೇನದಲ್ಲಿ ಕೈಯಲ್ಲಿರುವಂತಹ ಮಣಿಯನ್ನು ಸಿಂಹ ಕೊಂಡು ಹೋಯಿತು. ಸಿಂಹದ ಕೈಯಲ್ಲಿದ್ದ ಯಾರು ಕೊಂಡು ಹೋದ್ರು? ಓಹೋ ಹೋ ಹೋ! ಆ ಪ್ರಾಣಿಯ ಕೂದಲುಗಳನ್ನು ನೋಡುವಾಗ ಅರ್ಥವಾಯಿತು, ಇದು ಕರಡೆ ಎಂಬುದಾಗಿ. ಹಾಗಾದ್ರೆ ಕರಡೆ ಎಂಬುದಾಗಿ ತಿಳಿದ ಮೇಲೆ ಅದು ಎಲ್ಲಿ ಹೋಯಿತು? ಅದದ ಪದದ ಹೆಜ್ಜೆಯನ್ನು ಆಧರಿಸಿ ದೊಡ್ಡದಾದಂತ ಒಂದು ಗುಹೆ ಕಾಣುತ್ತಾ ಇದೆ. ಕರಡಿ ನೇರವಾಗಿ ಈ ದಾರಿಯಲ್ಲಿ ಬಂದಿದೆ. ಯಾಕೆಂದ್ರೆ ಆ ಪ್ರಾಣಿಯನ್ನು ಕೊಂದು ರಕ್ತವನ್ನು ತುಳಿದಿದೆ. ರಕ್ತದ ಕಳೆವರ ಕಾಣ್ತಾ ಇದೆ. ಗುಹೆಯನ್ನು ಪೊಕ್ಕಿದೆ ಎಂಬುದಾಗಿ ಅರ್ಥ ಮಾಡಿಕೊಳ್ಳುವುದಕ್ಕೆ ಸಾಧ್ಯ ಉಂಟು. ಒಳಗೆ ಉಂಟಾ ನೋಡ್ಬೇಕಲ್ಲ. ಗುಹೆ ಒಳಗೆ ನಾಶ ಮಾಡ್ತೇನೆ. ಶರದಋತು ಪೂರ್ಣಿಮೆಯೋ
ಉದಯ ಕಾಂತಿ ಉದಯ ಕಾಂತಿ ಸುರುಚಿರಾ ತರುಣಿ ಓ ಕುಣಿತು ಕುಣಿತು ಬಾಲಕನ ತೊಟ್ಟಿಲವು ಹರುಷರಿ ಗಿರಿಜೆ ರಮೆ ಸರಸೈಗಾ ಹರಿಯಲು ಶ್ರೀಯ ಆಗಿರಲು ತೂಗಿ ತೂಗಿ ಪಾಡಲಾಗಲು ಪಾಡಿ ಏನಾಶ್ಚರ್ಯವಿದು! ಗುಹೆ ಒಳಗೆ ಪ್ರವೇಶ ಮಾಡುವಾಗ ಒಂದು ಪ್ರಕಾಶ ಎದ್ದಗಂಗೊಳಿಸಿತು. ಏನೆಂಬುದಾಗಿ ನೋಡುವಾಗ ಒಂದು ಹೆಣ್ಣು, ಅವಳ ಮುಖದಿಂದ ಬರುವಂತ ವರ್ಚಸ್ಸು. ಹಾಗಾದ್ರೆ ಯಾರಾಗಿರ್ಬೋದು? ಶರತ್ಪೂರ್ಣ ಚಂದ್ರವದನೆಯಾಗಿದ್ದಾಳೆ. ಹಾಗಾದ್ರೆ ಯಾರಾಗಿರ್ಬೋದು ಇವಳು? ಗಿರಿಜೆಯೋ? ಪರಮೇಶ್ವರನ ಮರಣಿದೆಯಾದಂಥ ಗಿರಿಜೆ ಖಂಡಿತವಾಗಿ ಬರುವುದಕ್ಕೆ ಸಾಧ್ಯವಿಲ್ಲ. ಹಾಗಾದ್ರೆ ರಮೆಯೋ? ಖಂಡಿತವಾಗಿ ಈ ಜಾಗಕ್ಕೆ ಬಂದು ಹಾಡುವುದಕ್ಕೆ ಸಾಧ್ಯ ಉಂಟೆ? ಹಾಗಾದ್ರೆ ಶಾರದೆಯೋ? ಶಾರದೆ ಬ್ರಹ್ಮದೇವನ ಜೊತೆಯಾಗಿರುವವಳು, ಬರೆಯುವವಳು ಅವಳು ಇಲ್ಲಿಗೆ ಬರುವುದಕ್ಕೆ ಸಾಧ್ಯ ಉಂಟೆ? ಆಹಾ, ಗಿರಿಜೆ ರಮೆ ವಾಣಯ ರೂಪಕ್ಕಿಂತಲೂ ಮಿಗಿಲಾದಂತಹ ರೂಪ ಇವಳದ್ದು ಕಾಣುತ್ತಾ ಇದೆ. ಹಾಗಾದ್ರೆ ಇವಳು ಯಾರಾಗಿರ್ಬೋದು? ಒಂದು ಸಣ್ಣ ಮಗುವನ್ನು ತನ್ನ ತೊಟ್ಟಿಲಲ್ಲಿ ತೂಗುತ್ತಾ ಇದ್ದಾಳಲ್ಲ. ತೂಗುತ್ತಾ ಇರುವಂತಹ ಸಂದರ್ಭಕ್ಕೆ ಯಾವುದೋ ಒಂದು ಸ್ವರ ಕೇಳಿ ಬರ್ತಾ ಇದೆ. ಹಾಗಾದ್ರೆ ಯಾವುದೋ ಹಾಡನ್ನು ಹೇಳುತ್ತಾ ಇದ್ದಾಳೆ. ಅದರಲ್ಲಿ ಏನು ಅಡಕವಾಗಿದೆ ಎಂಬುದಾಗಿ ನಾನು ಅರ್ಥವಿಸಿಕೊಳ್ಳಲೇಬೇಕು. ಅದಕ್ಕಾಗಿ ಶಿಲೆಯ ಮರೆಯಲ್ಲಿ ಸ್ವಲ್ಪ ಕೇಳ್ತೇನೆ, ನೋಡುವ. ಜೋ 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 yo ya ತಂದೆಯಾಗಿ ಅಜಾತ ಬಂತ ತಸರಿ ಚಂದದ ನಲಿದ ಕೊಟ್ಟಿ yo 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 yo
ಸಾಧ್ಯವಿದೆ. ತಂದೆಯಾದಂತಹ ಜಾಂಬವಂತ ಕೇಸರಿಯನ್ನು ಕೊಂದಿಹೆ ತಂದಿಹ ವರಶಮಂತಕ ಮಣಿ ಎಂಬುದಾಗಿ ಇವಳ ಬಾಯಿ ಮೂಲಕವಾಗಿ ಬಂತಲ್ಲ. ಹಾಗಾದ್ರೆ ಪ್ರಸೇನನನ್ನು ಸಿಂಹ ಕೊಂದಿತ್ತು. ಹಾಗಾದ್ರೆ ಅಲ್ಲಿಗೆ ಮಣಿ ಬಂತು. ಆಮೇಲೆ ಬಲ್ಲು ಕೈದಲ್ಲಿ ಕೊಂದಿತ್ತು. ಆ ಕರಡಿಯೇ ಇವಳಿಗೆ ತಂದು ಕೊಟ್ಟಿದೆ ಎಂಬುದಾಗಿ ತಿಳಿದಕ್ಕೆ ಸಾಧ್ಯ ಉಂಟು. ಆಮೇಲೆ ಜಾಂಬವ ತರಳ ಪ್ರವೀರ. ಜಾಂಬವ ಕರಡಿಗೆ ಜಾಂಬವ ಎಂಬುದಾಗಿ ಹೆಸರು ಉಂಟಾ? ತ್ರೇತಾಯುಗದಲ್ಲಿ ರಾಮನ ಜೊತೆಗೆ ಜಾಂಬವರೊಬ್ಬರು ಇದ್ರು. ಹಾಗಾದ್ರೆ ಅದೇ ಜಾಂಬವ ಇಲ್ಲಿಗೆ ಬರುವುದಕ್ಕೆ ಸಾಧ್ಯ ಉಂಟಾ? ಯಾರಾಗಿರ್ಬೋದು? ಯಾರು 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 ಎಂಬುದಾಗಿ ನನ್ನೊಳಗೆ ನಾನು ಪ್ರಶ್ನೆಯನ್ನು ಮಾಡಿದ್ರೆ ಉತ್ತರಿಸುವುದಕ್ಕೆ ಯಾರಿದ್ದಾರೆ? ಹಾಗಾದ್ರೆ ಇವಳಾರು ಎಂಬುದಾಗಿ ಇವಳಲ್ಲೇ ಮಾತಾಡಿಸಬೇಕು. ಓ ನಾರಿ, ನಿನ್ನಲ್ಲಿ ಏನು ನಿನ್ನ ಹೆಸರೇನು? ನನ್ನನ್ನು ಕೇಳುವಂತಹ ನಿನ್ನ ಹೆಸರು ಅಂತ ತಿಳಿಸುವೆಯಾ? ಕೃಷ್ಣ ಎಂಬುದಾಗಿ ಹೆಸರು. ಸಂತೋಷವಾಯ್ತು. ಈಗ ನನ್ನ ಹೆಸರು ಜಾಂಬಾವತಿ. ಜಾಂಬವತಿ. ಹೌದು. ತಂದೆ ಹೆಸರು ಜಾಂಬವ. ಆ ಮಗು ತಮ್ಮನ ಹೆಸರೇನವನ? ಪ್ರವೀರ. ಕೈಯಲ್ಲಿ ಯಾವುದೋ ಒಂದು ಪ್ರಕಾಶಮಾನವಾಗಿ ಕೊಂಗಳಿಸ್ತಾ ಇದೆ. ಅದು ಏನು? ಅದು ಮಣಿ. ಮಣಿಯ ತಮ್ಮನಿಗೆ ಆಟವನ್ನು ಆಡಿಸುವುದಕ್ಕೆ. ಆಟ ಆಡಬೇಕಾ? ಹೌದು. ಅದೆಲ್ಲ ನಿಂದು ನೋಡಬೇಕೆಂಬುದಾಗಿ ಆಸೆ ಆಗ್ತಾ ಇದೆ. ನನಗೊಮ್ಮೆ ಕೊಡ್ತೀಯಾ? ನಿನಗೆ ನೋಡುವುದಕ್ಕೆ ಕೊಟ್ಟೆ ಆದರೆ ನನ್ನ ತಮ್ಮ ಕೂಗುತ್ತಾನೆ, ಹಾಗೆ ಕೊಡುವುದಿಲ್ಲ ನಾನು. ನಿನ್ನ ತಮ್ಮನಿಗೆ ಹಣ್ಣು ಕೊಡ್ತೇನೆ. ಹಣ್ಣು ಕೊಟ್ರೆ ಅವ ತಿನ್ನುವುದಕ್ಕೆ ಪ್ರಾರಂಭ ಮಾಡ್ತಾನೆ. ತಿಂದು ಮುಗಿಯುವುದರೊಳಗೆ ಅದನ್ನು ನಾನು ನೋಡಿ ನಿನಗೆ ಕೊಡ್ತೇನೆ. ಆದಿತ್ತು. ನಿನಗೆ ಹಣ್ಣು ಬಾಳೆಲ್ಲ ಆದಿತ್ತ? ಆದಿತ್ತು. ಒಂದೇ ಆದಿತ್ತ? ಎರಡು? ಒಂದು ಸಾಕು. ಈಗ ನಿನಗೆ ಬೇಡ, ತಮ್ಮನಿಗೆ ಸಾಕು. ಓಹೋ ಹೋ. ಈಗ ಯಾವುದನ್ನು ಹುಡುಕಿಕೊಂಡು ಬಂದಿದ್ದೇನೆ ಅದ ಶಮಂತಕ ರತ್ನ. ಕೊಂಡು ಹೋಗದ ನಾನು? ಕೊಂಡು ಹೋದ್ರೆ ಕಳ್ಳ ಎಂಬುದಾಗಿ ನನ್ನ ಮೇಲೆ ಅಪವಾದ ಇನ್ನೂ ಹೆಚ್ಚಾಗ್ತದೆ. ಹಾಗಾದ್ರೆ ಜಾಂಬವ ಎಲ್ಲೋ ಒಳಗೆ ಇದ್ದಾನಲ್ವ? ನೋಡಿ ಆಯ್ತಲ್ಲ, ಕೊಡಬಹುದು. ಆ ಕರಡಿ ಇಲ್ಲಿಗೆ ಬರ್ಬೇಕು. ಕರಡಿಯಲ್ಲೊಮ್ಮೆ ನನಗೆ ನೋಡ್ಬೇಕು. ಹಾಗಾದ್ರೆ ಏನು ಇವಳಿಗೆ ಭಯ ಹುಟ್ಟಿಸ್ಬೇಕಲ್ಲ? ಶಂಕದ್ದೋಲೆ ಕಾಲ ಆಯಾಗಿ ನಿದ್ರಿಸ್ತಾ ಇದ್ದವನು ಜಾಂಬವ ಒಮ್ಮಿಂದೊಮ್ಮೆ ಅನಿರೀಕ್ಷಿತವಾಗಿ ಶಂಕಧ್ವನಿ ನನ್ನ ಕರ್ಣಗಳಿಗೆ ಅಪ್ಪಳಿಸಿತು. ಏನು ಬಂದು ನೋಡಿದ್ಯಾ? ನನ್ನ ಮಗಳ ಜೊತೆಯಲ್ಲಿ ಅವಳನ್ನು ಹೆದರಿಸ್ತೀಯಾ? ಯಾರು ನೀನು? ಹೆಸರು ಯಾಕೆ ಬಂದೆ? Oh,
ಇದೆಯಾ? ಹಾ, ನೇರವಾಗಿ ಬರುವುದಕ್ಕೆ ಕಾರಣವಿದೆ. ಈ ಜಾಗದಲ್ಲಿ ನನಗೆ ಅಗತ್ಯ ಉಂಟು. ಅದೇ ದೃಷ್ಟಿಯನ್ನು ಇರಿಸಿಕೊಂಡು ಹಾ. ಒಳ ಪ್ರವೇಶ ಮಾಡಿದ್ದೇನೆ. ಹಾಗಂತ ನಿನ್ನ ಬರುವಿಕೆಗಾಗಿ ಹಾ. ನಾನು ಕಾದಿಹೇನು. ಹಾ. ಸಾಮಾನ್ಯ ವ್ಯಕ್ತಿ ಎಂಬುದಾಗಿ ಭಾವಿಸಬೇಡ. ಯಾರು ನೀನು? ಅಸಾಮಾನ್ಯ ವ್ಯಕ್ತಿ ಖಂಡಿತವಾಗಿ ಆಗಿದ್ದೇನೆ. ಹಾ. ಇಲ್ಲದಿದ್ದರೆ ನಿನ್ನಂತಹ ಗೊಂಡಾರಣ್ಯದಲ್ಲಿರುವಂತಹ ಗುಹೆಗೆ ಸಾಮಾನ್ಯ ಒಬ್ಬ ವ್ಯಕ್ತಿಯಿಂದ ಖಂಡಿತವಾಗಿ ಒಳ ಪ್ರವೇಶ ಮಾಡೋದಕ್ಕೆ ಸಾಧ್ಯವಿಲ್ಲ. ಹಾ. ಒಳ ಪ್ರವೇಶ ಮಾಡಬೇಕಾದ್ರೆ ಅವ ಧೈರ್ಯವಂತನಾಗಿರ್ಬೇಕು. ಅದು ನನ್ನಲ್ಲಿ ಇದೆ ಹಾ. ಎಂಬುದಾಗಿ ತೋರಿಸಿಕೊಟ್ಟಿದ್ದೇನೆ. ಹಾ. ವಸುದೇವಳು ನಿಗಲ್ತೆಯನ್ನು ಪಡೆದಂತಹ ವಸುದೇವಾತ್ಮಜ ನಾನು. ನೀನು ಖಂಡಿತ ಹಾ. ಮನೆ ದ್ವಾರಕ್ಕೆ ನಮ್ಮ ಮನೆಗೆ 1000 ದ್ವಾರಗಳು. ಯಾಕೆ ಕೇಳು, ಎಲ್ಲರಿಗೆ ಮುಕ್ತ ಅವಕಾಶ, ಎಲ್ಲಿಂದಲೂ ಬೇಕಾದ್ರೂ ಬರಬಹುದು, ಯಾರಿಗೂ ನುಗ್ಗಬಹುದು. ಹೌದೌದು. ಹಾಗೆ ಅಲ್ಲ, ನನ್ನ ಬಳಿಗೆ ಬರುವವರು ಅಂತವರಂತ ಗೊತ್ತಾಯ್ತು. ಒಳ್ಳೆ ವ್ಯಕ್ತಿಗಳು. ಹಾ, ಹಾಗಾಗಿ ನಿನ್ನಂಥವರೇ. ಮುಕ್ತವಾಗಿ ಪ್ರವೇಶ ಮಾಡಬಹುದು. ಸತ್ಯವೇ ಹೌದು, ನನ್ನಂತವರೇ ಬರುದು. ಯಾಕಂದ್ರೆ ನನ್ನನ್ನು ಲೋಕದಲ್ಲಿ ಧರ್ಮಮೂರ್ತಿ ಎಂಬುದಾಗಿ ಕರೀತಾರೆ. ಧರ್ಮವನ್ನು ರಕ್ಷಣೆ ಮಾಡುವ ಪ್ರತಿಯೊಬ್ಬ ಕೂಡ ನೇರವಾಗಿ ಪ್ರವೇಶ ಮಾಡಬಹುದು ಎಂಬುದಾಗಿ 1000 ಬಾಗಿಲನ್ನು ಇರಿಸಿದ್ದೇನೆ. ಅಯ್ಯ, ನನ್ನ ಹೆಸರೇನು ಎಂಬುದಾಗಿ ನಿನಗೆ ಗೊತ್ತಾಗ್ಲಿಲ್ಲ. ಲೋಕದಲ್ಲಿ ನನ್ನಲ್ಲಿ ಕೆಲವು ರೀತಿಯಲ್ಲಿ ಕೊಂಡಾಡ್ತಾ ಇದ್ದಾರೆ. ಹೇಗೂ? ಕೆಲವರು ವಸುದೇವ, ಮತ್ತೆ ಕೆಲವರು ಕೃಷ್ಣ. ವಸುದೇವ. ಹೌದು, ಹಾ, ಕೆಲವರು ಕೃಷ್ಣ, ಹಾ. ಕೆಲವರು ನನ್ನನ್ನು ಗೋವಿಂದ ಎಂಬುದಾಗಿ ಕರೀತಾರೆ. ಗೋವಿಂದ ಅಂತ. ಆಹಾ, ಗೋವಿಂದ ಅಂದ್ರೆ ಶಬ್ದಾರ್ಥ ಬೇರೆ ಆಗ್ತದೆ. ಹೇಳುದು ಗೋವಿಂದ. ಗೋ ಅಂದ್ರೆ ಏನು? ಧರ್ಮ. ವಿಂದ ಅಂದ್ರೆ ಅದನ್ನು ಕಾಪಾಡುದು. ಗೋವಿಂದ ಅಂದ್ರೆ ಧರ್ಮವನ್ನು ಯಾರು ಕಾಪಾಡ್ತಾನೋ ಅವನನ್ನು ಗೋವಿಂದ ಎಂಬುದಾಗಿ ಕರೀತಾರೆ. ಇಷ್ಟು ನನ್ನ ಹೆಸರು. ವಸುದೇವ ಸುತ ಕೃಷ್ಣ, ಲೋಕದವರು ನಿನ್ನನ್ನು ಕೊಂಡಾಡ್ತಾ ಇದ್ದಾರೆ. ಇರಬಹುದು ಬಿಡು, ಆದ್ರೆ ಇದು ಗುಹೆ, ನನ್ನ ಮನೆ. ಯಾವನೇ ಒಬ್ಬರ ಮನೆಯೊಳಗೆ ನೇರವಾಗಿ ಪ್ರವೇಶ ಮಾಡುವ ಹಾಗಿಲ್ಲ. ಹೇಳಿಯೋ ಕೇಳಿಯೋ ಅಪ್ಪಣೆ ಪಡೆದು ಒಳ ಪ್ರವೇಶ ಮಾಡಬೇಕಿತ್ತು. ಆದರೆ ನೀನು ಮಾತ್ರ ಕಳ್ಳರಂತ ಒಳ ನುಗ್ಗಿದ್ಯಾ. ಮಾತ್ರವಲ್ಲ, ಆಡುವುದಕ್ಕೆ ನಾನು ನನ್ನ ಮಗಳಿಗೆ ಶಮಂತಕ ಮನೆಯನ್ನು ಕೊಟ್ಟಿದ್ದೆ. ಬಹಳಷ್ಟು ಪ್ರಯಾಸ ಪಟ್ಟು ಆ ಮನೆಯನ್ನು ತಂದು ನನ್ನ ಮಗಳಿಗೆ ನಾನು ಕೊಟ್ಟೆನೆಂದಾದ್ರೆ ಆಕೆಯನ್ನು ಹೆದರಿಸಿಯೋ ಬೆದರಿಸಿಯೋ ಮನೆಯನ್ನು ನಿನ್ನ ಕೈಯಲ್ಲಿ ಇರಿಸಿಕೊಂಡಿದೆಯೋ. ಒಳ್ಳೆ ಮಾತಿನ ಹೇಳ್ತಾ ಇದ್ದೇನೆ, ಮನೆಯನ್ನು ಕೊಡಬೇಡ, ಸಾಯಬೇಡ. ಏನು? ಕಳ್ಳರ ಹಾಗೆ ನಿನ್ನನ್ನು ಗುಹ ಪ್ರವೇಶ ಮಾಡಿದ್ದೇನೆ ಹೇಳಿದ್ರೆ ತಪ್ಪಾಗ್ತದೆ. ಮನುಷ್ಯರಿಗೊಂದು ಧರ್ಮ, ಪ್ರಾಣಿಗಳಿಗೊಂದು ಧರ್ಮ ಅಂತುಂಟು. ಪ್ರಾಣಿಗಳಲ್ಲಿ ಒಂದು ಮಂಗ ಜಾತಿ ಉಂಟು. ಮರದಿಂದ ಕೆಳಗೆ ಬೀಳುವಾಗ, ಅದರ ಕೂಟದಲ್ಲಿರುವಾಗ ಒಂದು ಎಲೆಯನ್ನ ಅದು ಹಿಡ್ಕೊಳ್ಬೇಕು, ಇಲ್ಲದಿದ್ರೆ ಜಾತಿಯಲ್ಲಿ ಬಿಟ್ಟ ಹಾಗೆ. ಇದು ಮಂಗ ಜಾತಿಯ ಹಾಗಲ್ಲ ನನ್ನದು. ಮನುಷ್ಯರಿಗೆ ಪ್ರಾಣಿಗಳಿಗೆ ವ್ಯತ್ಯಾಸ ಇರ್ತದೆ. ಮುಖ ನೋಡುವಾಗ ಗೊತ್ತಾಗ್ತದೆ ನೀನು ಮಂಗ ಅಲ್ಲ. ಹೌದು, ನೀನು ಮನುಷ್ಯರೇ. ಅದನ್ನು ಬಿಡಿಸಿ ಹೇಳುವ ಅವಶ್ಯಕತೆ ಇಲ್ಲ. ಪ್ರಾಣಿಗಳ ಒಂದು ಧರ್ಮ, ಮನುಷ್ಯರೊಂದು ಧರ್ಮ ಪ್ರತ್ಯೇಕವಾಗಿರ್ತದೆ. ಯಾಕಂದ್ರೆ ಒಳ ಪ್ರವೇಶ ಮಾಡುವಾಗ ಹೇಳಿ ಹೋಗುದಿಯಾ ಯಾರಿಗೆ? ಮನುಷ್ಯರು ಬಾಗಿಲನ್ನು ಭದ್ರಪಡಿಸಿರ್ತದೆ, ಅದು ರಕ್ಷಣೆ ಇರ್ತದೆ. ಹಾಗಾಗಿ ಹೋಗುವ ಮೊದಲು ಇಂಥವ ಬಂದಿದ್ದಾನೆ ಎಂಬುದಾಗಿ ಹೇಳಿ ಹೋಗುದು. ಪ್ರಾಣಿಗಳದ್ದು ಹಾಗಲ್ಲ, ಗುಹೆ ಮುಕ್ತವಾಗಿರ್ತದೆ, ಒಳ ಪ್ರವೇಶ ಮಾಡಬಹುದು. ಹಾಗಾಗಿ ಒಳ ಪ್ರವೇಶ ಮಾಡಿದ್ದೇನೆ. ಬಂದ್ರೆ ಕಾರಣ ಇದೆ. ಪ್ರಸೇನ ಎಂಬಂತಹ ನನ್ನ ಮಾವನನ್ನು
ಕೊಂದು ಶಮಂತಕ ರತ್ನವನ್ನು ಬಲಾತ್ಕಾರವಾಗಿ ಸೆಳೆದೊಯ್ದವರು ಯಾರು ಎಂಬುದಾಗಿ ಹುಡುಕುತ್ತಾ ಬರುವಾಗ ಆ ಶಮಂತಕ ರತ್ನ ಇಲ್ಲಿ ಕಾಣಿತು. ಅದಕ್ಕಾಗಿ ಭರಿಸುವುದಕ್ಕಾಗಿ ಯಾವ ಪ್ರಾಣಿ ಆದ್ರೂ ಕೂಡ ಬಿಳದೊಳಗೆ ನುಸುಳಿರುವಾಗ ನಾವು ಎಬ್ಬಿಸಿ ಹೊಡೆದುಕೊಳ್ಳುವವರು. ನೀನು ಒಳ ಇದ್ದಂತ ನಿನ್ನನ್ನು ಹೊರ ಬರಿಸಿದ್ದೇನೆ, ಮನೆಯನ್ನು ನೋಡ ನನಗೆ. ಕೇವಲ ಮಂಗ್ಯ ಜಾತಿ ನಾನು ಅಂತ ಭಾವಿಸಬೇಡ. ಹುಟ್ಟಿಯಾದಷ್ಟು ಸಮಯ ಕಳೆದು ಹೋಯಿತು. ಆದರೆ ಎಂದೂ ಕೂಡ ಯುವಕರಂತೆ ಒಂದೊಮ್ಮೆಗೆ ಹೋರಾಡುವ ಛಲ ಈ ಜಾಂಬವಂತನಲ್ಲಿ ಯಾವತ್ತೂ ಇದೆ. ನನ್ನ ಜೀವಮಾನ ಪರ್ಯಂತ ಇಟ್ಟರ ತನಕ ನಾನು ಮತ್ತೊಬ್ಬರ ಕಳ್ಳತನದಿಂದ ಯಾವುದೇ ವಸ್ತುವನ್ನು ಅಪಹರಿಸಿದವರಲ್ಲ. ಒಂದೊಮ್ಮೆಗೆ ಆಹಾರವನ್ನು ಹುಡುಕುತ್ತಾ ಹೋದಂತ ಸಂದರ್ಭ ಕಾಡಿನ ರಾಜನ ಬಾಯಿಯಲ್ಲಿ ಶಮಂತಕ ಮಣಿಯನ್ನು ನಾನು ಕಂಡೆ. ಆ ಸಮಯದಲ್ಲಿ ನನಗೂ ಅದಕ್ಕೂ ನಡೆದಂತ ಹೋರಾಟ ಆ ಹರಿ ಸತ್ತು ಹೋಯಿತು. ಆ ಸಮಯದಲ್ಲಿ ಶಮಂತಕ ಮಣಿಯನ್ನು ತನ್ನ ಭುಜ ಬಲದ ಪರಾಕ್ರಮದಿಂದ ಸ್ವಾಧೀನಪಡಿಸಿಕೊಂಡಿದ್ದೇನೆ ವಿನಃ ಕಳ್ಳತನದಿಂದ ಬಂದದ್ದಲ್ಲ. ಅದಕ್ಕಾಗಿ ಹೇಳ್ತಾ ಇರುವುದು, ಮಣಿಯನ್ನು ಕೊಡ್ತೀಯಾ ಇಲ್ವಾ ಹೇಳು. ಜಾಂಬವರೇ, ನನ್ನ ವಸ್ತುವನ್ನು ಮತ್ತೊಬ್ಬನಲ್ಲಿ ಇರಿಸಿದಕ್ಕೆ ನಾನು ಬಿಡುವುದಿಲ್ಲ. ಯಾಕೆ ಹೇಳಿ? ಮತ್ತೊಬ್ಬನದ್ದು ನನಗೆ ಬೇಡ, ನನ್ನದನ್ನು ಇರಿಸಿದಕ್ಕೆ ಬಿಡುವುದಿಲ್ಲ. ಒಂದು ವೇಳೆ ಕೊಡದೆ ಹೋದ್ರೆ ಸೂರ್ಯನ ಮನೆ ಮಗನ ಮನೆ ಯಮನ ತಾಳವನ್ನು ತೋರಿಸ್ತೇನೋ. ಹೌದಾ?
ಮನಸ್ಸು ಹೇಳುತ್ತಾ ಇದೆ. ನಿನಗೆ ಬೇಕಾಗಿ ಹೇಳು. ಚೈತ್ರ ಯಾತ್ರೆ ಮಾಡುವಾಗ ಕೆಲವು ಅರಸರಿರ್ತಾರೆ, ನಾನು ಹೀಗೆ ಮಾಡಿದ್ದೇನೆ ಎಂಬುದಾಗಿ ತಾನು ಗಳಿಸಿದಂತಹ ಬಿರುದು ಬಾವಳಿಗಳನ್ನು ನಮೂದಿಸಿರ್ತಾರೆ. ತನ್ನನ್ನು ತಾನು ಹೊಗಳಿಕೊಳ್ಳುವುದು ಒಂದೇ, ತನ್ನನ್ನು ತಾನು ಮಾಡಿಕೊಳ್ಳುವುದು ಒಂದೇ. ತನ್ನನ್ನು ತಾನು ಹೊಗಳಿಕೊಳ್ಳುವುದಲ್ಲ, ಅಲ್ಲ, ನಿನ್ನನ್ನು ಮತ್ತೊಬ್ಬರು ಹೊಗಳಿಬೇಕಲ್ಲದೆ ನಿನ್ನನ್ನು ನೀನು ಹೊಗಳಿಕೊಂಡು ಬರುವುದು ಅದು ಯಾವತ್ತೂ ಸರಿಯಲ್ಲ. ನಿನಗೆ ಕರಡಿಗೆ ಏನು ಗೊತ್ತಾಗ್ತದೆ? ಅದೇ ನಿನ್ನಂತವರಿಗೆ ಏನು ಗೊತ್ತಾಗ ಕೇಳುವುದು. ಅರಸನವರ ಏನು ಕ್ರಮ ಧರ್ಮ ಎಂಬುದಕ್ಕೆ ಗೊತ್ತುಂಟ ನಿನಗೆ? ಹೇಳು. ಮಾನವರ ಧರ್ಮ ಗೊತ್ತುಂಟ? ಅಲ್ಲ, ಬಿಡಿಸಿ ಹೇಳು. ವಾಕ್ಯುದ್ಧ ಗೊತ್ತುಂಟ ನಿನಗೆ? ಅದು ಹೇಳು. ಸಮರ ಯುದ್ಧ, ಶಾಸ್ತ್ರ ಯುದ್ಧ, ಅದನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಬೇಕು. ನನ್ನಂತವನಿಗೆ ನಿನ್ನಂತವ ಪಾಠ ಮಾಡುವುದೇ, ನಿನ್ನಂತ ಕರಡಿಗೆ ಮಾಡ್ಬೇಕು. ಇಲ್ಲದಿದ್ದರೆ ಸರಿಯಾಗುದಿಲ್ಲ. ನೀನು ನನ್ನನ್ನು ಸರಿ ಮಾಡುವುದಕ್ಕೆ ನಿನ್ನ ಜೀವಮಾನದಲ್ಲಿ ನೀನು ಜೀವಮಾನ ಮೊದಲು ನೀನು ಸರಿಯಾಗಿ. ಯಾಕಂದ್ರೆ ಇತ್ತೀಚೆಗೆ ಹುಟ್ಟಿದವ ನೀನು, ನಾನು ಯಾವತ್ತೂ ಹುಟ್ಟಿದವ. ಅದೇ ನಿನಗೆ ಇವತ್ತು ಕೂಡ ಯುವಕರಂತೆ ನಾನಿದ್ದೇನೆ. ಅದೇ ನಿನಗೆ ತಲೆಯಲ್ಲಿ ಹುಟ್ಟಿದಂತ ಬೆಳಗ್ಗೆ ಅದೇ ನಿನಗೆ ತಲೆಯಲ್ಲಿ ಅವತ್ತು ಹುಟ್ಟಿದವ ನಾನು. ಹಾಗಾಗಿ ಹಳೆಯ ಬೇರು ಹಳತ್ತು ಯಾವತ್ತು ಉಳಿಬಾರ್ದು. ನೀನು ಉಳಿಬಾರ್ದು ಎಂಬುದಾಗಿ ನಿನ್ನ ಮುಂದೆ ಬಂದದ್ದು. ಹೊಸತ್ತು ಅದು ಬೆಳೆಯುತ್ತಾ ಇರ್ತದೆ. ಈಗ ನಿಂತ ನೀರು ಏನಾಗ್ತದೆ ಗೊತ್ತುಂಟ? ನಾರುತ್ತದೆ. ನಿನ್ನದಿಲ್ಲಿ ನಾರಿದೆ, ನಾನು ಹರಿಯುವಂತ ನೀರು ಇನ್ನು ಉಕ್ಕಿ ಹರಿತಾ ಇದ್ದೇನೆ. ಅದಕ್ಕಾಗಿ ಹೇಳುತ್ತಾ ಇದ್ದೇನೆ, ವಾಕ್ಯುದ್ಧ ಅಂದ್ರೆ ಏನು? ನಮ್ಮಲ್ಲಿ ಇಂಥದ್ದು ಉಂಟು, ಹೀಗೆ ಇದ್ದೇವೆ, ಮತ್ತೊಬ್ಬರಿಗೆ ಹೇಳಿಕೊಳ್ಳುದು ಯಾಕೆ? ನಮ್ಮ ಯೋಗ್ಯತೆಯನ್ನು ಅರ್ಥವಿಸಿಕೊಂಡು. ಪ್ರಚಾರ ಅಂತ ಪ್ರಚಾರ ಅಲ್ಲ. ಬಡಪಾಯಿಯೊಬ್ಬ ನಮ್ಮ ಮುಂದೆ ಸತ್ತು ಹೋದ್ರೆ ಮೊದಲಾಗಿ ಅವನಿಗೆ ಹೇಳುದು, ಹೀಗೆ ಹೀಗೆ ನಾವಿದ್ದೇವೆ. ಇದನ್ನು ಈಗ ಅರಸರೆಲ್ಲ ಬಿರುದು ಅದೇ ಹೇಳಿದ ಯಾಕೆ ಗೊತ್ತುಂಟ? ಅರಸರ ಯೋಗ್ಯತೆಯನ್ನು ಅರ್ಥ ಮಾಡಿಕೊಂಡು ಕಪ್ಪ ಕಾಣಿಕೆ ಕೊಡ್ಬೇಕು. ಕುದುರೆ ಕಟ್ಟಿದ್ರೆ ಯುದ್ಧ ನಡೆಯುವುದಿಲ್ವಲ್ಲಿ? ಅವ ಬರ್ತಿದ್ದಾನೆ ಮಾಡಿದಾಗ ಭುಜ ಬಲ ಏನು ಅಂತ ಗೊತ್ತಾಗುತ್ತದೆ. ಅವ ಬರ್ತಿದ್ದಾನೆ ಕೇವಲ ಪ್ರಚಾರ ಮಾಡಿ ನಾನು ಇಂಥವಂತ ಹೇಳಿ ಭಂಡಾರ ತುಂಬಿಸಿಕೊಳ್ಳುವುದು ಪುರುಷನ ಯೋಗ್ಯತೆ ಅಲ್ವೇ? ಅದಲ್ವಾ? ಪ್ರಚಾರ ಮಾಡಿದ್ದಾನೆ ಅಂತ ಯುದ್ಧ ನಡೆಯುವುದಿಲ್ಲ ಎಂಬುದಾಗಿ ಅರ್ಥ ಅಲ್ಲ. ಮತ್ತೆ ಹಣ ಬಟ್ಟಿ ದಪ್ಪದಲ್ಲಿ ಅದು ಶಾಸ್ತ್ರದಲ್ಲಿ ಉಂಟು. ಮತ್ತೆ ಪ್ರಚಾರ ಮಾಡ್ತಾರೆ, ಅದು ನೋಡುವವರಿಗೆ ಅರ್ಥ ಆಗ್ತದೆ. ನೀನೆಷ್ಟು ನಾನೆಷ್ಟು ಅರ್ಥವಿಸಿಕೊಳ್ಳುವವರಿಗೆ. ಈಗ ನೀನು ಒಂದು ವೇಳೆ ನನ್ನನ್ನು ಕೆಳಗೆ ಮಾಡಿ ನೀನು ಪ್ರಚಾರ ಮಾಡಿ ನೀನು ಮುಂದೆ ಹೋಗ್ತೀಯ ನೀನು ಹೇಳಿದ್ರು ಜೀವನದಲ್ಲಿ ಈ ಜಾಂಬವ ಪ್ರಚಾರಕ್ಕೆ ಬಿಟ್ಟು ಅದು ಹೇಳುದು ಕೆಲವರು ಮುಂದೆ ಕೆಲವರು ಹಿಂದೆ, ಕೆಲವರು ಕಾಣುವಾಗ ಮಾಡ್ತಾರೆ, ಕೆಲವರು ಹಿಂದಿನಿಂದ ಬೇರೆ ಮಾಡ್ತಾರೆ. ಅದು ವಿಚಾರ ಬೇಡ. ಪ್ರಚಾರದಲ್ಲಿ ಇರುವುದೇ ಹಿಂದಿನಿಂದ ಅದೇ ಹೇಳುದು. ಅದಕ್ಕಾಗಿ ನಾವು ಮುಂದೆ ನಾವು ಒಳ್ಳೆಯವರಾಗಿದ್ದೇವೆ. ನಿನ್ನ ಸಾಧನೆ ಏನು ಅದನ್ನು ಮೊದಲು ಈ ಹಿಂದೆ ಗೋವರ್ಧನ ಗಿರಿ ಪೂಜೆಯನ್ನು ಮಾಡುವಂತಹ ಸಂದರ್ಭದಲ್ಲಿ ಅದಕ್ಕಿಂತಲ್ಲ ಮೊದಲು ಇಂದ್ರ ಪೂಜೆಯನ್ನು ಮಾಡುತ್ತಾ ಇದ್ರು. ಗೋವುಗಳಿಗೆ ಉಣಿಸಲು ಕೊಡುವಂತ ಮಾತ್ರವಲ್ಲ, ಗೋಪಾಲಕರಿಗೆ ಆಶ್ರಯವಾದಂತಹ ಗೋವರ್ಧನ ಗಿರಿಯನ್ನು ಪೂಜಿಸಬೇಕು ಎಂಬುದಾಗಿ ನಾನು ಹೇಳಿದೆ. ಆ ಸಂದರ್ಭಕ್ಕೆ ತಂದೆಯವರು ಕೆಲವೆಲ್ಲ ಹಳೆಯದನ್ನು ಬಿಡಬೇಕೆಂಬುದಾಗಿ ಪ್ರಶ್ನೆಯನ್ನು ಮಾಡುವಾಗ ಸರಿಯಾದ ಉತ್ತರವನ್ನು ಕೊಟ್ಟಿದ್ದೇನೆ. ಗೋವರ್ಧನ ಗಿರಿಯಲ್ಲಿ ದೇವರನ್ನು ಕಾಣೋದಕ್ಕೆ ಎಂಬುದಾಗಿ ಲೋಕಮುಖಕ್ಕೆ ನಾನು ತೋರಿಸಿಕೊಡ್ತೇನಪ್ಪ ಎಂಬುದಾಗಿ ಹೇಳಿ ಗೋವರ್ಧನ ಪೂಜೆಗೆ ಮುಂದಾಗುವಂತಹ ಸಂದರ್ಭಕ್ಕೆ ಕುಪಿತನಾದಂತಹ ಇಂದ್ರ ಆನೆಯ ಗಾತ್ರದ ಮಳೆಯನ್ನೇ ಸುರಿಸಿದ್ದಾನೆ. ಯಾಕಂದ್ರೆ ಪರಂಪರೆ ಮುರಿಯಬಾರದು, ಅವನಿಗೂ ಚೆನ್ನಾಗಿ ಗೊತ್ತು. ಹೌದೌದು. ಆಮೇಲಿನ ವಿದ್ಯಮಾನ ಸರಿಯಾಗಿ ಆಲೋಚನೆ ಮಾಡು. ಅರ್ಧದಲ್ಲಿ ಬಾಯಿ ಹಾಕಿದ್ರೆ ಏನೆಲ್ಲ ಆಗಿ ಹೋಗ್ತದೆ. ನೋಡುವ, ನೀನು ಮುಂದುವರಿಸು. ಉಂಟು ಇನ್ನು ಕೂಡ. ಆ ಸಂದರ್ಭಕ್ಕೆ ಗೋಪಾಲಕರು ಗೋವುಗಳೆಲ್ಲ ಶರದಿಯಲ್ಲಿ ಕೊಚ್ಚಿಕೊಂಡು ಹೋಗುವಂತಹ ಸಂದರ್ಭಕ್ಕೆ ನಾನು ಏನು ಮಾಡಿದ್ದೇನೆ ಗೊತ್ತುಂಟ? ಗೋವರ್ಧನ ಗಿರಿಯನ್ನು ಎನ್ನ ಎಡದ ಕೈಯ ಎತ್ತಿ ಹಿಡಿದೆ ಛತ್ರೋಪದಿಯಲ್ಲಿ. ಆ ಸಂದರ್ಭಕ್ಕೆ ಎಲ್ಲರೂ ಸೇರಿಕೊಂಡ್ರು. ಇದನ್ನು ಕೇಳಿ ಆ ನಿನ್ನ ಪರಂಪರೆ ಅವನಿಲ್ವಾ? ಯಾರು ದೇವೇಂದ್ರ, ನೀನೆಲ್ಲ ನನಗೆ ಕಲಿಸುವುದಕ್ಕೆ ಬರುದ? ಅವನಿಗೆ ಭಯ ಹುಟ್ಟಿತು. ಕೆಳಗಿಳಿದು ಬಂದ. ಒಮ್ಮೆ ಶಾಂತನಾಗಬೇಕು, ಪರ್ವತವನ್ನು ಕೆಳಗಿಳಿಸಬೇಕೆಂಬುದಾಗಿ ಕೇಳಿದ. ಮಾತ್ರವಲ್ಲ, ಅವನೊಬ್ಬನೇ ಬರಲಿಲ್ಲ ಸಮಾಧಾನ ಪಡಿಸುವುದಕ್ಕಾಗಿ. ಬರುವಾಗ ವಿಶ್ವಕರ್ಮ ಜೊತೆಗೆ ಬ್ರಹ್ಮದೇವ ಜೊತೆ ಸೇರಿ ಗೋವಿಂದ ರಾಜ ಹೆಸರು ಬಂದದ್ದು ಯಾವಾಗ ಗೊತ್ತುಂಟ? ಗೋವಿಂದ ಗಿರಿಯನ್ನು ಎತ್ತಿದ ಮೇಲೆ ನೀನೇನು ಮಾಡಿದ್ದೆ? Thank you.
ವಿಚಾರವನ್ನು ಬಹಳಷ್ಟು ವಿಸ್ತಾರ ಮಾಡಿ ನನಗೆ ತಿಳಿಯಪಡಿಸಿದೆಯಾ. ಆದರೆ ನಿನ್ನಂಥವರ ಮೊನ್ನೆ ಹುಟ್ಟಿದಂಥ ಮಕ್ಕಳ ಮಾತನ್ನು ಕೇಳುವತ್ತ ಜಯಬಾರದವ ಜಾಮವಂತ ಭಾವಿಸಬೇಡ. ಇಂದು ನಾಳೆ ಯಾವತ್ತ ಹುಟ್ಟಿದವನಲ್ಲ, ಇನ್ನಕ್ಕಾದ್ರೂ ಕೂಡ ಕೃತಾಯುಗದಲ್ಲಿ ಹುಟ್ಟಿದವನು ನಾನು. ಮಾತ್ರವಲ್ಲ, ಬ್ರಹ್ಮದೇವ ಮಗನಾಗಿದ್ದೇನೆ, ಅವರ ಆಕಳಿಕೆಯಲ್ಲಿ ಹುಟ್ಟಿದವನು ನಾನು. ಅಂದು ಶಿವ ಪಾರ್ವತಿಯರಿಗೆ ಮದುವೆ ಆಗುವಂತ ಸಂದರ್ಭ 19 ವರ್ಷ ಪ್ರಾಯದವನು ನಾನು. ಈಗ ಯುಗ ಯಾವುದು? ದ್ವಾಪರ ಯುಗ. ನೆನಪಿಟ್ಟುಕೋ, ಆವತ್ತು ಹುಟ್ಟಿದ ಜಾಂಬವ ಇಂದು ಕೂಡ ಹೀಗೇ ಇದೆ. ಇನ್ನು ಇದೆಯಾ? ಯಾವ ನಿನ್ನನ್ನು ತೆಗೆಯದೆ ಹೋಗುವುದು ಇಲ್ಲ. ನನ್ನನ್ನು ತೆಗಿಲಿಕ್ಕೆ ನಾನು ಆಗ್ತಾ ಹೀಗೆ ಇದ್ದೇನೆ. ನೀನಿರುವುದು ಚೋಟುತನವ ಅಲ್ಲ. ಮತ್ತೆ ರಾಜಕಾರಣದ ಬಗ್ಗೆ, ಯುದ್ಧದ ಬಗ್ಗೆ ನಿನ್ನಂತವರನ್ನ ಕೇಳಿ ತುಳಿಯುವಂತ ಅವಶ್ಯಕತೆ ಇಲ್ಲ. ಯಾಕೆ? ದೇವರೆಂದೆನಿಸಿದಂತ ಪ್ರಭು, ಆರಾಧ್ಯ ಮೂರ್ತಿ, ಅವನ ಜೊತೆಯಲ್ಲೇ ಅದೆಷ್ಟೋ ಯುದ್ಧವನ್ನು ನೋಡಿದವನು, ಯುದ್ಧವನ್ನು ಮಾಡಿದವನು. ಮತ್ತೆ ನನ್ನಂತವನಿಗೆ ನಿನ್ನಂತವನ ಬೋಧನೆಯ ಹಿಂದಕ್ಕಾದ್ರೂ ಕೂಡ ನಮ್ಮ ದೇವರಾದ ಶ್ರೀರಾಮಚಂದ್ರ ಕೇಳಿ ಸರಿಯಾಗುದಿಲ್ಲ. ನಿನ್ನಂತವರ ಅಗತ್ಯವೇ ಇಲ್ಲ ಮಾತು. ನೀನು ಲೆಕ್ಕವಲ್ಲ, ನೀನು ನನಗೆ ಯಾವ ಲೆಕ್ಕವೇ ಅಲ್ಲ. ನಿನ್ನಲ್ಲಿ ಕೇಳ್ತೇನೆ, ಒಂದು ಕರಡಿ ಜಾತಿಯವ ಕರಡಿ ಆದ್ರೂ ಕೂಡ ಯಾವತ್ತು ಹುಟ್ಟಿದವಂತ ಪ್ರಾಣಿಗಳನ್ನ ಹಿಡಿತೇವೆ ಗೊತ್ತುಂಟು. ನೀನು ಪ್ರಾಣಿ ಹಿಡಿಯುವುದಕ್ಕೆ ಬೇರೆ ಯಾವುದಕ್ಕೂ ಆಗಲಿಲ್ಲ. ನನ್ನಂತವರನ್ನು ನಿನ್ನಂತವರಿಗೆ ಕಟ್ಟಾದೀತು. ಇನ್ನಕ್ಕಾದ್ರೂ ಕೂಡ ಶ್ರೀರಾಮನ ಬಡದಿ ಸೀತಾದೇವಿಯನ್ನು ಲಂಕೆ ಅರಸರಾದಂತ ರಾವಣೇಶ್ವರ ಕದ್ದುಕೊಂಡು ಹೋದ. ಆಮೇಲೆ ಅವರನ್ನು ಕೊಲ್ಲುವುದಕ್ಕೆ ಬೇಕಾಗಿ ಸೇತುವೆಯನ್ನು ಬಲಿಯುವಂತ ಅಗತ್ಯ ನಮ್ಮ ಪಾಲಿಗೆ ಬಿತ್ತು. ಆ ಸಮಯದಲ್ಲಿ ಕಪಿವೀರರಂತ ನಾವೆಲ್ಲವರು ಒಂದಾಗಿ ತಲೆಯಲ್ಲಿಯೋ ಕಂಕುಳಲ್ಲಿಯೋ ಕೈಯಲ್ಲಿಯೋ ದೊಡ್ಡ ದೊಡ್ಡ ಪರ್ವತ, ದೊಡ್ಡ ದೊಡ್ಡ ಬಂಡೆ ಕಲ್ಲನೆ ಆ ಸಮುದ್ರಕ್ಕೆ ಇಟ್ಟು ಸೇತುವೆಯನ್ನು ನಿರ್ಮಾಣ ಮಾಡಿದವರು ನಾವು. ಆ ಸಮಯದಲ್ಲಿ ಅಲ್ಲಿ ಹೇಳು. ಆಮೇಲೆ ಮಹಾಮೇರು ಪರ್ವತವನ್ನೇ ನೋಡಿದೆ. ಇದನ್ನೇ ಕಿತ್ತು ತರಬೇಕು ಅಂತ ಬಣ ಮಾಡಿ ನೇರವಾಗಿ ಮೇರು ಪರ್ವತದ ಬುಡಕ್ಕೆ ಹಾಕಿದ ಕೈ ಒಮ್ಮಿಂದೊಮ್ಮೆಲ್ಲಿ ಹತ್ತಿತ್ತ ಅಲುಗಾಡಿಸುವುದಕ್ಕೆ ಪ್ರಾರಂಭ ಮಾಡಿದಾಗ ಭಯಭೀತರಾದಂತ ಶಂಕರ ಪ್ರತ್ಯಕ್ಷರಾಗಿ ಬಂದು ನನ್ನಲ್ಲಿ ಸಂಧಾನವನ್ನು ಮಾಡಿದ್ದಾರೆ. ಅಂತ ಪರಾಕ್ರಮಶಾಲಿ ಯಾವ ಲೆಕ್ಕ? ಮೇರು ಪರ್ವತವನ್ನೇ ನಿನ್ನ ಮೊದಲು ಯಾರು ಹೋಗ್ಲಿಲ್ವಾ? ಆ ಅಂಗದ ಸಣ್ಣವ ಹೋಗ್ಲಿಲ್ವಾ? ಅವ ಮಾಡಿದ್ದಾನೆ, ಇವ ಅದೇ ಆಯ್ತು. ಬುಡಕ್ಕೆ ಕೈ ಹಾಕಿ ಅವನು ಪ್ರಯತ್ನ ಮಾಡಿದ್ದಾನೆ, ಅಲ್ಲಾಡಿಸಿದವರ ನೆನಪಿಟ್ಟುಕೋ. ಯಾರು ಕೂಡ ಹೇಳ್ತಾರೆ ಅವನು ಅಲುಗಾಡಿಸುವುದಕ್ಕೆ ಮುಂದಾಗಿದ್ದಾನೆ. ಮುಟ್ಟುವುದಕ್ಕೆ ಹೋಗುವಾಗ ಹೇಳಿದ್ದೆ ಅವನಿಗೆ ಗಗನವಾಣಿಯಾಗಿದೆ, ಅದನ್ನು ಮುಟ್ಟುವುದಕ್ಕೆ ಹೋಗಬೇಡ ಎಂಬುದಾಗಿ. ನನ್ನಲ್ಲೆಲ್ಲ ತ್ರೇತಾಯುಗದ ಕತೆ ಕಣ್ಣಾರೆ ಕಂಡವನು ನೋಡಿದವನು ನಾನು. ನಿನ್ನಂತವನ ಬಾಯಿ ಪಾಠ ನನಗೆ ಗೊತ್ತಿಲ್ವಾ ಎಂಬುದು ಗೊತ್ತಿಲ್ಲ ಪ್ರಶ್ನೆ ಅದು. ಅದಕ್ಕಾಗಿ ಹೇಳ್ತಾ ಇರುವುದು ನನ್ನ ಶಕ್ತಿ ಪರಾಕ್ರಮ ಏನು ಅನ್ನುವಂಥದ್ದನ್ನು ಅವತ್ತು ತ್ರೇತಾಯುಗದಲ್ಲಿ ಸಾಕ್ಷಾತ್ ಪರಮೇಶ್ವರ ದೇವರ ಸಮ್ಮುಖದಲ್ಲಿ ತೋರಿಸಿದ್ದೇನೆ. ಅಂಥದ್ರಲ್ಲಿ ನೀನೇನು ಹೀಗಾಗಿ ಹೋಯ್ತಲ್ಲ. ತಾನೊಂದು ಬಗೆದರೆ ದೈವ ಬೇರೊಂದು ಬಗೆಯಿತಲ್ಲ. ಕೇವಲ ಬಾಲಕ ಅನ್ನುವಂಥ ವಿಚಾರವನ್ನು ತಿಳಿದು ಆತನಲ್ಲಿ ಕಾಡಿ ಬಗರನ್ನು ಕೊಟ್ಟವನು ನಾನು. ನನ್ನ ಪಾಲಿಗೆ ಸೋಲವಾಯಿತೆ. ಪರಸತ್ವ ತಗ್ಗಿತು, ಭುಜಬಲ ಕೊಂದಿ ಹೋಯಿತು. ಹೀಗಾಗಬೇಕು ಅಂತಾದ್ರೆ ತನ್ನ ಜೀವನದಲ್ಲಿ ಹುಟ್ಟಿದ ಆರಾಧನೆಯಿಂದ ಇಷ್ಟರ ತನಕ ಯಾರಲ್ಲಿಯೂ ಕೂಡ ಕೈ ಸೋತವನು ಈ ಜಾಂಬವನೇ ಅಲ್ಲ. ಇಂದು ನನ್ನ ಪಾಲಿಗೆ ಸೋಲ ಬರಬೇಕು ಅಂತಾದ್ರೆ ಸಾಮಾನ್ಯದವ ಇವ ಆಗಿರ್ಲಿಕ್ಕಿಲ್ಲ. ಅವನು ಮಹಾನ್ ವ್ಯಕ್ತಿ ಈತನಾಗಿದ್ದಾನೆ. ಈತನಲ್ಲೇ ಕೇಳಿದ್ರೆ ಉಳಿಸಲ್ವೇನೋ. ಅಯ್ಯೋ ಅಯ್ಯೋ ಬಾಲಕ, ನನಗೂ ನಿನಗೂ ನಡೆದಂತ
ಕಾಳಗದಲ್ಲಿ ಒಂದೊಮ್ಮೆಗೆ ಕೈ ಸೋತು ತೆರೆಯ ಮೇಲೆ ದೊಪ್ಪೆಂದು ಬಿದ್ದವನು ಈ ಜಾಂಬವ. ಇಷ್ಟರ ತನಕ ಈ ಜಾಂಬವ ಏನು ಎಷ್ಟು ಅನ್ನುವಂಥದ್ದನ್ನು ಯುದ್ಧ ಕ್ಷೇತ್ರದಲ್ಲಿ ಒಂದೊಮ್ಮೆಗೆ ತೋರಿಸಿಕೊಟ್ಟವನೇ ನಾನಿದ್ದೇನೆ. ಅಂತ ವ್ಯಕ್ತಿತ್ವವುಳ್ಳದತ್ತ ನಾನು ಇನ್ನು ಕೈ ಸೋಲಬೇಕು ಅಂತಾದ್ರೆ ಸಾಮಾನ್ಯ ವ್ಯಕ್ತಿಗಳಿಂದ ಯಾವತ್ತೂ ಕೈ ಸೋಲುವವನೇ ನಾನಲ್ಲ. ಆದುದರಿಂದಲೇ ನಿನ್ನಲ್ಲಿ ಪ್ರಶ್ನೆಯನ್ನು ಮಾಡ್ತಾ ಇದ್ದೇನೆ. ಪಾಲನ ಕರ್ತೃವಾದಂಥ ಶ್ರೀಮನ್ನಾರಾಯಣನೇ ಅಥವಾ ಲಯಾಧಿಕಾರಿ ಅಂತ ಪರಮೇಶ್ವರನೇ, ಸೃಷ್ಟಿಕರ್ತನಾದಂಥ ಬ್ರಹ್ಮನೇ, ನೀನು ಯಾರು ಹುಡುಗ ಯಾರು? ಶರಣನಿಂದ ಶ್ರೀಹರಿ ಕ್ಷಮೆಯಾತು ವೇಗದಿ ಧರಿಸಿದನು ನನ್ನನ್ನು ನೋಡುವಾಗ ಯಾರು ಎಂಬುದಾಗಿ ನಿನಗೆ ಅನುಮಾನ, ಹಾಗಾದ್ರೆ ನೋಡಲೇಬೇಕೆಂಬಂತ ಬಯಕೆ ಇದು ಶ್ರೀರಾಮನಾಗಿ ಗಮನಿಸುತ್ತಾನೆ. ಪಲಿಗಿ ಭಜರ ಜಾಂಬವಂತನು ಸುರಿದು ನುತಿಸಿದನು ರಾಮ ರಾಘವ ದಶರಥ ರಾಧ ಜಯ ದಶರಥ ದಶರಥ ರಾಮ, ಅಲ್ಲಜ ರಾಮ, ಸೀತಾರಾಮ, ಕೋದಂಡ ರಾಮ. ತಂದೆ ರಕ್ಷಿಸು, ನನ್ನನ್ನು ರಕ್ಷಿಸು. ನೀನ್ಯಾರು ಅನ್ನುವಂಥ ವಿಚಾರವನ್ನು ತಿಳಿಯದೆ ಮಾಡಬಾರದ ಕೃತ್ಯಕ್ಕೆ ಕೈ ಹಾಕಿದವನು ನಾನು. ತಂದೆ ದೇವರನ್ನೇ ಕಾಣಬೇಕು ಅನ್ನುವಂಥ ಒಂದೇ ಒಂದು ಸದುದ್ದೇಶದಿಂದ ಇಷ್ಟರ ತನಕ ಜಾಂಬವ ಬದುಕಿ ಉಳಿದಿದ್ದಾನೆ. ನೀನು ನನ್ನ ಆರಾಧ್ಯ ಮೂರ್ತಿ ಅನ್ನುವಂಥ ವಿಚಾರವನ್ನು ತಿಳಿಯದೆ ನಿನ್ನಲ್ಲಿ ಕೇವಲ ಶಮಂತಮಯಕ್ಕೋಸ್ಕರ ಕಾದಾಟವನ್ನು ಮಾಡುವಂಥ ಪ್ರಮೇಯ ನಿನ್ನ ಪಾಲಿಗೆ ಒದಗಿ ಬಂತು. ಸಾಮಾನ್ಯದವ ನೀನಲ್ಲ. ಒಂದು ಕಾಲದಲ್ಲಿ ತಾಟಕೆಯನ್ನು ಮರ್ದಿಸಿದವ, ಆಲೆಯನ್ನು ಉದ್ಧರಿಸಿದವ, ಕುಳರಾಂತ ಕರ ದೂಷಣ ತ್ರಿಶೂಲನ್ನು ವಧಿಸಿ ಆಮೇಲೆ ಶಬರಿಗೆ ಮೋಕ್ಷವನ್ನು ಇತ್ತಂತ ಮಹಾನ್ ವ್ಯಕ್ತಿ ನೀನು. ತಂದೆಯೇ, ನಾನು ತಿಳಿಯದೆ ಮಹಾ ಅಪರಾಧ ಮಾಡಿದ್ದೇನೆ, ನನ್ನನ್ನು ಮನ್ನಿಸು. ಶರಣ ದೇವ, ಭಕ್ತಿಯನ್ನು ಕಾಣುವಾಗ ಮೆಚ್ಚಲೇಬೇಕಯ್ಯ. ಹಾಗಾದ್ರೆ ನಿನ್ನನ್ನು ಹುಡುಕಿಕೊಂಡು ಬರುವುದಕ್ಕೆ ಕಾರಣವಿದೆ. ವರಶಮಂತಕ ರತ್ನ, ಅದನ್ನು ಯಾರು ಪವಿತ್ರರಾಗದೆ ಮುಟ್ಟುತ್ತಾರ ಅವರು ಸಾಯ್ತಾರೆ. ಅವರೀರುವರು ಪವಿತ್ರರಲ್ಲ, ಅವರು ಸತ್ತು ಹೋದ್ರು. ಹಾಗಂತ ನೀನು ಯಾಕೆ ಉಳಿದಿದ್ದೀಯಾ? ನೀನು ಪವಿತ್ರ ಹೌದು, ಮಾತ್ರವಲ್ಲ ಈ ಹಿಂದೆ ರಾಮಾವತಾರದಲ್ಲಿರುವಾಗ ನಿನಗೆ ನಿರ್ಣಯ ಹೊತ್ತಿಗೆ ನಿನಗೆ ಒಂದು ಮಾತನ್ನು ಕೊಟ್ಟಿದ್ದೇನೆ. ಯುಗ ಯುಗದಲ್ಲಿ ನಿನಗೆ ದರ್ಶನವನ್ನು ಕೊಡ್ತೇನೆ ಎಂಬುದಾಗಿ. ಇಷ್ಟರ ತನಕ ಕಾದೆ ಸ್ವಾಮಿ. ಹೌದದು. ನೀನು ಹೇಳುವ ನಿನ್ನ ದುಃಖ ಏನೆಂಬುದಾಗಿ ನನಗೆ ಅರ್ಥವಾಯಿತು. ಎಂದು ಕಾಂಬೆ ರಾಮನ ಎಂಬುದಾಗಿ ದುಃಖಿತನಾದಂತ ಸಂದರ್ಭಕ್ಕೆ ನಿನ್ನ ಆಶೆಯನ್ನು ಮುಕ್ತಗೊಳಿಸುವುದಕ್ಕಾಗಿ ನಾನು ಬಂದಿದ್ದೇನೆ. ಮಾಡಬಾರದ ತಪ್ಪಿಗೆ ಅಪವಾದವನ್ನು ಹೊತ್ತುಕೊಂಡವನು ನೀನು. ಯಾಕೆ ಈ ಅಪವಾದ ಬಂತು? ಕಾರಣವಿದೆ. ಭಾದ್ರಪದ ಶುಕ್ಲದ ಚೌತಿಯ ದಿನದಂದು ರುಕ್ಮಿಣಿಯ ಜೊತೆಗೆ ನಾನು ಇರುವಂತಹ ಸಂದರ್ಭಕ್ಕೆ ನನಗೆ ಬಾಯಾರಿಕೆಯಾಯಿತು. ಬಟ್ಟಲಲ್ಲಿ ನೀರನ್ನು ತಾ ಎಂಬುದಾಗಿ ಹೇಳುವಾಗ ಬಟ್ಟಲಿನ ಮೂಲಕವಾಗಿ ಮುಖವನ್ನು ನೋಡುವಾಗ ಮೇಲೆ ಚಂದ್ರನನ್ನು ಕಂಡೆ. ಅದಕ್ಕಾಗಿ ಹೇಳುವುದು, ಭಾದ್ರಪದ ಶುಕ್ಲದ ಚೌತಿಯ ದಿವಸ ಚಂದ್ರನನ್ನು ನೋಡಿದ್ರೆ ಅಪವಾದ ತಪ್ಪಿದ್ದಲ್ಲ ಎಂಬುದಾಗಿ. ಅಪವಾದ ಬಂತು, ಮಣೆ ನಿನ್ನ ಕೈ ಸೇರಿತು. ಖಂಡಿತವಾಗಿ ಮಣೆಯನ್ನು ಕದ್ದವ ನೀನು ಅನ್ನುವಂಥ ಅಪವಾದ ನಿನ್ನ ಮೇಲೆ ಬಂದ ಕಾರಣ ಅದನ್ನು ಹುಡುಕುತ್ತಾ ಇಲ್ಲಿವರೆಗೆ ಬಂದೆ. ಸತ್ಯ. ನನ್ನ ಕೈಯಲ್ಲಿದ್ದಂಥ ಮಣೆ ನಿನ್ನ ಕೈ ಸೇರಿತು. ತಂದೆ, ಧನ್ಯನಾದೆ. ನನಗೊಂದು ಅವಕಾಶ ಮಾಡಿಕೊಡಿ. ಜಾಂಬವರೇ, ಇನ್ನು ನೀವು ದುಃಖಿಸಬೇಡಿ. ನಾನು ನನ್ನ ದೇವರಿಗೆ ಹೊಡೆದೆ ಎಂಬುದಾಗಿ ನೋವನ್ನುಂಟು ಮಾಡಬೇಡಿ. ಮಗು ಒಂದು ತಾಯಿಯ ಎದೆಗೆ ತುಳಿತದೆ, ಹಾಗಂತ ತಾಯಿ ಕ್ಷಮಿಸುವುದಿಲ್ವೇ ಹೇಳಿ? ನೀವು ಎಷ್ಟು ನೋವನ್ನು ಮಾಡಿದ್ರು ಕೂಡ ಅದನ್ನು ನಾನು ಧರಿಸಿಕೊಂಡಿದ್ದೇನೆ. ಯಾಕೆಂದ್ರೆ ನಿಮ್ಮ ಮೇಲೆ ನನಗೆ ಬಹಳ ಪ್ರೀತಿ. ಹಾಗಂತ ನೀವು ಇಲ್ಲೇ ಇನ್ನು ಇರುವುದಲ್ಲ. ಶಮಂತಕ ರತ್ನವನ್ನು ಆದಷ್ಟು ಬೇಗ ನಾನು ಅರಮನೆಯನ್ನು ಸೇರಿಸಿಕೊಳ್ಳಬೇಕಾಗಿದೆ. ನನ್ನ ಕೈಯಲ್ಲಿದ್ದಂಥ ಶಮಂತಕ
ಮಣಿಯನ್ನು ನಿನ್ನ ಕೈಗೆ ಇಟ್ಟದ್ದು ಆಯ್ತು. ಆಯ್ತು, ಇಲ್ಲಿ ಇಟ್ಟಕ್ಕೆ ಸಾಕಾಗುವುದಿಲ್ಲ. ನನಗೊಂದು ಇಲ್ಲಿವರೆಗೆ ಬಂದವನು ನೀವು. ನನಗೊಂದು ಜಿಜ್ಞಾಸೆ ಉಂಟು. ಯಾವುದು? ಈ ಗುಹೆಯನ್ನು ಪ್ರವೇಶ ಮಾಡುವಾಗ ಒಬ್ಬಳು ಹೆಣ್ಣು ಪ್ರಾಯ ಪ್ರಬುದ್ಧಳಾಗಿದ್ದಾಳೆ. ನಿಮ್ಮ ಜಾತಿ ನನ್ನ ಸ್ವಂತ ಮಗಳಲ್ಲ, ನನ್ನ ಸಾಕು ಮಗಳು. ಬ್ರಹ್ಮಚಾರಿಗಳ ಮೇಲೆ ನಿಮಗೆ ಮಗು ಆಗುವುದಕ್ಕೆ ಸಾಧ್ಯವಿಲ್ಲ. ಅಲ್ಲ, ಅದಕ್ಕೆ ಹೇಳಿದ್ದು ನನ್ನ ಸಾಕು ಮಗಳು ಜಾಂಬವತಿ ಅನ್ನುವಂತ ಹೆಸರು. ಪ್ರಾಯ ಪ್ರಬುದ್ಧಳಾಗಿದ್ದಾಳೆ ಅವಳನ್ನು. ಅದು ನನ್ನ ಮಗ, ಅವನು ಸಿಕ್ಕಿದವ, ಆತನು ಸಾಕು ಮಗ ಪ್ರವೀರ. ಆದ್ರೆ ಪ್ರಾಯ ಪ್ರಬುದ್ಧಳಾಗಿದ್ದಾಳೆ ನನ್ನ ಮಗಳು ಜಾಂಬವತಿ. ಅವಳನ್ನು ಗುಹೆಯಲ್ಲಿ ಇರಿಸಿಕೊಳ್ಳುವುದಲ್ಲ. ಹೇಗೂ ನಿನ್ನ ದರ್ಶನ ಭಾಗ್ಯ ನನ್ನ ಪಾಲಿಗೆ ಒದಗಿ ಬಂತಲ್ಲ, ಇನ್ನು ಮುಂದಕ್ಕೆ ಸಮಂತಕ ಮಣಿಯ ಜೊತೆಯಲ್ಲಿ ಆ ಶ್ರೀರತ್ನ ಅಂದ್ರೆ ಅಮೂಲ್ಯವಾದಂತಹ ಮಣಿಯನ್ನು ನಿನ್ನ ಕೈಗೆ ಇವನಿದ್ದೇನೆ, ಸ್ವೀಕರಿಸಬೇಕು. ಜಾಂಬವತಿ ಅಪ್ಪಯ್ಯ ನನ್ನ ಜೊತೆಯಲ್ಲಿ ಇರುವುದು ಮತ್ತೆ ನಿನಗೆ ವ್ಯವಸ್ಥೆ ಬೇರೆ. ಏನದು? ಅಪ್ಪ ಅಲ್ಲಿ ನೋಡು, ಯಾರದು ಕಳ್ಳ ಕರಿಯ? ಮತ್ತೆ ನಮ್ಮ ದೇವ, ಹೌದು ನಮ್ಮ ದೇವರು. ಇಷ್ಟರ ತನಕ ನನ್ನ ಎದೆಯಲ್ಲಿ ಆತನನ್ನು ಪೂಜಿಸ್ತಾ ಇದ್ದೆ. ಇವತ್ತು ಆತನ ದರ್ಶನವಾಯಿತು. ಇನ್ನು ಮುಂದಕ್ಕೆ ನೀನು ನನ್ನ ಜೊತೆಯಲ್ಲಿ ಇರುವುದಲ್ಲ, ಮತ್ತೆ ಅವರಿಗೆ ಸೇರಿಕೊಂಡು. ಜಾಂಬವರೇ, ಇವಳ ಕೇಶರಾಶಿಯನ್ನು ಕಾಣುವಾಗ ನಿಮ್ಮ ಹಾಗೆ ಕಾಣ್ತಾ ಉಂಟು. ಹಾಗಾದ್ರೆ ಸ್ವಲ್ಪ ಸುಂದರರಾಗಬೇಕು, ನೋಡ್ಬೇಕು. ಕಪ್ಪು ಕಪ್ಪು. ಹೌದು. ರೂಪವತಿಯಾಗಿ ಕಂಗೊಳಿಸುವುದಿಲ್ಲ. ಮತ್ತೆ ಈಗ ಎಲ್ಲ ಜ್ಞಾನವನ್ನು ಒದಗಿಸಿದ್ದೇನೆ. ಒಳ್ಳೆದಾಯ್ತು ದೇವರೇ. ಹೇಗೂ ಇಷ್ಟರ ತನಕ ಸಾಕಿ ಸೆಳೆದುಕೊಂಡು ಬಂದೆ. ಇನ್ನು ಮುಂದಕ್ಕೆ ಎಲ್ಲ ಜವಾಬ್ದಾರಿ ನಿನಗೆ ಸೇರಲ್ಪಟ್ಟದ್ದು ಬೇಕು. ಕಡಿಮೆ ಖರ್ಚಿನಲ್ಲಿ ಮದುವೆ ಆಯ್ತು. ಹೌದು, ಕಾಡಲ್ಲಿ. ಯಾಕಂದ್ರೆ ಹೆಚ್ಚು ಖರ್ಚು ಮಾಡಿ ಈಗ ಮದುವೆ ಮಾಡಬಾರ್ದು. ಗೊತ್ತಾಯ್ತು. ಅದಕ್ಕೆ ಬೆಲೆ ಇಲ್ಲ. ಗೊತ್ತಾಯ್ತು. ಇಂಥದ್ದು ಮದುವೆಗೆ ಮಾತ್ರ ಈಗ ಬೆಲೆ ಇರುವುದು. ಹಾಗಲೇ ಶಮಂತಕ ರತ್ನವನ್ನು ಕೊಡಬೇಕೆಂಬುದಕ್ಕೆ ಕೇಳುತ್ತೇನೆ. ನೀನಾಗಿ ಪಡೆದುಕೊಳ್ಳುವುದಲ್ಲ, ನಾನಾಗಿ ನಿನಗೆ ಕೊಡ್ತೇನೆ. ಜಾಂಬವರೇ, ನೀವು ವಿಶ್ರಾಂತಿಯನ್ನು ಪಡೆಯಿರಿ. ನಾನು 2 ಹಿತವಾಕ್ಯವನ್ನು ಹೇಳಬೇಕಾಗಿದೆ. ಆದೀತು, ಮುಂದುವರಿಸಿ. ಸ್ವಾಮಿ, ಸುಖಾಂತ್ಯದ ವಾಗಿ ಕಾರ್ಯ ಕೈಗೂಡಿತು. ಮಾತ್ರವಲ್ಲ, ಅಪವಾದ ಎಂಬುದು ನನ್ನ ಮೇಲೆ ಬಿದ್ದಿದೆ. ಶಮಂತಕ ರತ್ನವನ್ನು ನಾನು ಅಪಹರಿಸಿದ್ದೇನೆ ಎಂಬುದಾಗಿ ಹೇಳಿದ್ದಾರೆ. ಹಾಗಾದ್ರೆ ಏನು ಎಂಬುದಾಗಿ ನೋಡುವಾಗ ಕೇಸರಿಗೆ ಹರಿ ಎಂಬುದಾಗಿ ಹೆಸರುಂಟು, ನೀರಿಗೆ ಹರಿ ಅಂತ ಉಂಟು. ಹಾಗಾದ್ರೆ ಈಗ ಅರ್ಥವಾಯ್ತು. ವನಪಾಲಕರು ಕೇಸರಿ ಕೊಂದದ್ದನ್ನು ಹೇಳಿದ್ರು, ಹರಿ ಕೊಂದ ಎಂಬುದಾಗಿ. ಅದಕ್ಕೆ ಹೇಳುದು, ಈ ಸಣ್ಣ ಸಣ್ಣವರೆಲ್ಲ ದೊಡ್ಡ ಶಬ್ದ ಹಾಕಿದ್ರ ಅಲ್ಲಿ ಅಪವಾದ ಯಾರಿಗೆಲ್ಲ ಬಂದು ಹೋಗ್ತದೆ ಎಂಬುದಾಗಿ. ಇಲ್ಲದಿದ್ರೆ ಹರಿ ಯಾರಿಗೆ ಹೇಳಬೇಕೆಂಬುದಾಗಿ ಅರ್ಥವಿಸಿಕೊಳ್ಳದೆ, ಯಾವ ಜಾಗದಲ್ಲಿ ಪ್ರಯೋಗ ಮಾಡಬೇಕೆಂಬುದಾಗಿ ಅರ್ಥವಿಸಿಕೊಳ್ಳದೆ, ಹರಿ ಎಂಬುದಾಗಿ ಹೇಳಿದ ಪರಿಣಾಮವಾಗಿ ಅಪವಾದ ನನಗೆ ಬಂತು. ಅದೇ ವಿಷಯವಾ? ಖಂಡಿತವಾಗಿ ಅಲ್ಲ. ಚೌತಿಯ ದಿವಸ ನಾವು ಯಾವತ್ತು ಚಂದ್ರನನ್ನು ನೋಡಬಾರ್ದು. ಒಂದು ವೇಳೆ ನೋಡಿದ್ರೆ ಅಪವಾದ ಬರ್ತದೆ. ಹಾಗಾದ್ರೆ ಅಪವಾದವನ್ನು ಕಳುಹುವುದು ಹೇಗೆ? ನಾವು ಮಾಡದಿದ್ರು ಮಾಡಿದ್ದೇವೆ ಎಂಬಂತ ಅಪವಾದ ನಮಗೆ ಬಂದ್ರೆ ಜಾಂಬವತಿ ಕಲ್ಯಾಣ ಯಾರು ನೋಡ್ತಾರೋ ಅವರಿಗೆ ಅಪವಾದ ಎಂಬುದು ದೂರವಾಗಿ ಹೋಗ್ತದೆ. ಇಂಥ ಪುಣ್ಯ ಕಥೆಯನ್ನು ಯಾರು ಕೇಳ್ತಾರೋ ಕೇಳಿಸ್ತಾರೋ ಕೇಳುವುದಕ್ಕೆ ಅನುಕೂಲ ಮಾಡಿ ಕೊಡ್ತಾರ ಅಂತವರಿಗೆ ನಾವು ನಂಬಿದಂತಹ ದುರ್ಗಾ ಪರಮೇಶ್ವರಿ ನಿಮಗೆಲ್ಲರಿಗೂ ಆಯುಷ್ಯ ಆರೋಗ್ಯ ಭಾಗ್ಯವನ್ನು ಕೊಡಬೇಕೆಂಬುದಾಗಿ ನಾವೆಲ್ಲರೂ ದೇವರಲ್ಲಿ ಬೇಡಿಕೊಳ್ಳುತ್ತಾ ಈ ಪುಣ್ಯ ಕಥೆಗೆ ಮಂಗಳ ಗೀತೆಯನ್ನು ಹಾಡುವುದಕ್ಕೆ ಸಭಾಸದರಿಂದ ಅಪ್ಪಣೆಯನ್ನು ಕೇಳುತ್ತಾ ಇದ್ದೇನೆ. ಭದ್ರಂ ಶುಭಂ ಮಂಗಳಂ.
ಅಂಜರಾಜ ಗಂಗಧರ